ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ನಮಸ್ಕಾರ. ವಿಫೋರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕಾಡ್. ವೀಕ್ಷಕರೇ, ಈ ದಿವಸ ನಾವು ಮತ್ತೆ ಬಜೆಟ್ ಬಗ್ಗೆ ಮಾತಾಡ್ತಿದ್ದೇವೆ. ಕೇಂದ್ರ ಸರ್ಕಾರದ ಬಜೆಟ್ ಬೇರೆ ಬೇರೆ ವಲಯಕ್ಕೆ ಏನೇನು ಅನುದಾನಗಳನ್ನು ಮೀಸಲಿಟ್ಟಿದೆ ಮತ್ತು ಏನೇನು ಯೋಜನೆಗಳನ್ನು ಪ್ರಕಟಿಸಿದೆ ಅನ್ನೋ ವಿಚಾರವಾಗಿ ನಾವು ಮೊನ್ನೆ ದಿನದಿಂದ ಮಾತಾಡ್ತಾ ಇದ್ದೇವೆ. ಈ ದಿವಸ ಬಹುಮುಖ್ಯವಾಗಿ ಕೃಷಿ ವಲಯಕ್ಕೆ ಒಂದು ಈ ಬಜೆಟ್ ನೀಡಿದಂಥ ಕೊಡುಗೆ ಏನು ಮತ್ತು ಅಥವಾ ಕೃಷಿಕರಿಗೆ ಅಥವಾ ದೇಶದ ಅನ್ನದಾತರಿಗೆ ಬಜೆಟ್ ನೀಡಿದಂಥ ಕೊಡುಗೆ ಅಥವಾ ಭರವಸೆ ಧೈರ್ಯಗಳು ಏನು ಅನ್ನೋ ವಿಚಾರವಾಗಿ ನಾವು ಮಾತಾಡ್ತಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಇಬ್ಬರು ಕೃಷಿ ಅಥವಾ ರೈತ ಮುಖಂಡರಿದ್ದಾರೆ. ಒಜ್ವಾಲ್ಡ್ ಪ್ರಕಾಶ್ ಫರ್ನಾಂಡಿಸ್ ಅವರು ಮತ್ತು ಪ್ರೇಮನಾಥ್ ಶೆಟ್ಟಿ ಬಾಳ್ತಿಲ್ ಅವರು. ನಾನು ಇಬ್ಬರನ್ನು ಕೂಡ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಎಸ್, ಒಜ್ವಾಲ್ಡ್ ಪ್ರಕಾಶ್ ಫರ್ನಾಂಡಿಸ್ ಅವರು ಕರ್ನಾಟಕ ರಾಜ್ಯ ರೈತ ಸಂಘದ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಅಧ್ಯಕ್ಷರು. ಜೊತೆಗೆ ಪ್ರೇಮನಾಥ್ ಶೆಟ್ಟಿ ಅವರು ಕರ್ನಾಟಕ ರಾಜ್ಯ ರೈತ ಸಂಘದ ಬಂಟ್ವಾಳ ತಾಲೂಕು ಸಮಿತಿಯ ಅಧ್ಯಕ್ಷರು. ಇವರಿಬ್ಬರು ಕೂಡ ಈ ದಿವಸ ಇಬ್ಬರು ಕೂಡ ಕೃಷಿಕರು. ಮೂಲಭೂತವಾಗಿ ಇದು ಅವರ ಅನುಭವ ಜೊತೆಗೆ ಅವರ ಏನು ಹೋರಾಟ, ಆನಂತರ ಅವರು ವಿಶ್ಲೇಷಣೆ ಮಾಡುವ ಅಥವಾ ಅವರು ನೋಡಿದ ಅಥವಾ ಅವರು ಅನುಭವಿಸಿದ ವಿಚಾರದ ಹಿನ್ನೆಲೆಯಲ್ಲಿ ಅವರು ಇವತ್ತು ಬಜೆಟ್ ಬಗ್ಗೆ ಅವರು ಮಾತಾಡಲಿಕ್ಕಿದ್ದಾರೆ. ಆ ನಡುವೆ ನಮ್ಮ ಜೊತೆಗೆ ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದ ನಿವೃತ್ತ ಪ್ರಾಧ್ಯಾಪಕರಾಗಿರುವಂಥ ಡಾಕ್ಟರ್ ಚಂದ್ರ ಪೂಜಾರಿ ಅವರು ಕೂಡ ಫೋನ್ನಲ್ಲಿ ನಮ್ಮ ಜೊತೆಗೆ ಮಾತಾಡಲಿಕ್ಕಿದ್ದಾರೆ, ಆರ್ಥಿಕ ವಿಶ್ಲೇಷಕರು ಅವರು. ಸೊ ನಾನು ಮೊದಲಾಗಿ ಒಜ್ವಾಲ್ಡ್ ಪ್ರಕಾಶ್ ಅವರನ್ನು ಮತ್ತು ಪ್ರೇಮನಾಥ್ ಶೆಟ್ಟಿ ಅವರನ್ನು ಮಾತಿಗೆ ಆರಂಭಿಸಿದ ಸಂದರ್ಭದಲ್ಲಿ, ಇದು ಒಜ್ವಾಲ್ಡ್ ಅವರೇ, ನೀವು ನಾನು ಅನೇಕ ಬಾರಿ ಕೇಳಿದ್ದೇನೆ ಏನೆಲ್ಲ ಬೆಳೀತೀರಿ ನಿಮ್ಮ ತೋಟದಲ್ಲಿ ಅಂತ. ಸೊ ಬಜೆಟ್ ಸಂದರ್ಭದಲ್ಲಿ ಕೂಡ ರೈತರ ಪರವಾಗಿ ಮಾತನಾಡುವಾಗ ಮತ್ತೊಮ್ಮೆ ಕೂಡ ನಾನು ಕೇಳಲೇಬೇಕಾಗಿದೆ, ನೀವು ಏನೆಲ್ಲ ನಿಮ್ಮ ತೋಟದಲ್ಲಿ ಗದ್ದೆನಲ್ಲಿ ಬೆಳಿತೀರಿ ಅಂತ. ನೋಡಿ, ನಾವು ಓಕೆ, ಮತ್ತೆ ಅಡಿಕೆ, ತೆಂಗು, ರಬ್ಬರ್ ಹಾಗೂ ಕೊಕ್ಕೋ. ಓಕೆ, ಅಡಿಕೆ, ತೆಂಗು, ರಬ್ಬರ್ ಮತ್ತು ಕಾಳುಮೆಣಸು. ಓಕೆ ಓಕೆ ಓಕೆ. ಇದು ಪ್ರೇಮನಾಥ್ ಶೆಟ್ಟಿ ಅವರೇ, ನೀವು ಏನೆಲ್ಲ ಬೆಳಿತೀರಿ, ಏನು ಬೆಳೆಗಾರರು? ನಾನು ಅಡಿಕೆ ಬೆಳೆಗಾರ ಪ್ರಮುಖವಾಗಿ. ಅದ್ರ ಜೊತೆಯಲ್ಲಿ ತೆಂಗು ಇದೆ, ಆಮೇಲೆ ಕರಿಮೆಣಸು ಇದೆ, ಆಮೇಲೆ ಬಾಳೆ ಹಾಕಿದ್ದೀನಿ. ನಾನು ರಸಬಾಳೆ ಬೆಳೀತಾ ಇದ್ದೀನಿ. ಅದು ಇವಾಗ ಒಳ್ಳೆ ಮಾರ್ಕೆಟ್ ಇದೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸ್ವಲ್ಪ ಡಿಮಾಂಡ್ ಇದೆ ಅದಕ್ಕೆ. ಅದರಿಂದಾಗಿ ನಮ್ಮಲ್ಲಿ ಬಾರಿ ಕದಳಿ ಮಾಡ್ತಾ ಇದೀವಿ. ಕದಲಿಗಿಂತ ರಸಬಾಳೆಗೆ ಒಳ್ಳೆ ಮಾರ್ಕೆಟ್ ಇದೆ. ಅದರಿಂದಾಗಿ ನಾನು ಎಲ್ಲ ಕದಲಿ ಅದೆಲ್ಲ ಅಲಿಸ್ಬಿಟ್ಟು ಇವಾಗ ರಸಬಾಳೆ ಹಾಕಿದ್ದೀನಿ. ಅದರಲ್ಲಿ ತಿಂಗಳಿಗೆ ಒಂದು 5-6 ಸಾವಿರ ರೂಪಾಯಿ ನನಗೆ ರೆಗ್ಯುಲರ್ ಆಗಿ ಬರ್ತದೆ. ಅದರ ಖರ್ಚು ವೆಚ್ಚಗಳು ತೋಟ ನಮ್ಮ ಕೃಷಿಗೆ ಸಂಬಂಧಪಟ್ಟದ್ದು ಅದರಲ್ಲಿ ಮೇಂಟೈನ್ ಆಗ್ತದೆ. ಅದರಿಂದಾಗಿ ಪರವಾಗಿಲ್ಲ, ದೇವರು ನಮಗೆ ಅಲ್ಪ ಸ್ವಲ್ಪ ಶಕ್ತಿ ಕೊಟ್ಟಿದ್ದಾರೆ. ಅದರಿಂದಾಗಿ ಶೋಷಿತ ರೈತರ ಪರವಾಗಿ ಇವತ್ತು ನಿಲ್ಲಕ್ಕೆ ಸಾಧ್ಯ ಆಗಿದೆ ಅಂತ ನಾನು ಭಾವಿಸಿದ್ದೇನೆ. ಎಸ್, ಕೃಷಿ ಮಾಡ್ತಾ ಇರ್ತೀರಿ, ತೋಟಗಾರಿಕೆ ಮಾಡ್ತಾ ಇರ್ತೀರಿ, ಅದರೆಲ್ಲದರ ನಡುವೆ ರೈತರ ಸಂಘಟನೆಯನ್ನು ಕೂಡ ಮಾಡ್ತಾ ಇರ್ತೀರಿ. ಎಸ್, ಈಗ ನಾವು ಅನೇಕ ಬಾರಿ ನೀವು ನಿಮ್ಮ ಇನ್ನಿತರ ಮುಖಂಡರುಗಳು ಇದೇ ವಿಫೋರ್ ನ್ಯೂಸ್ ವಾಹಿನಿಯ ಸಂದರ್ಭದಲ್ಲಿ ರೈತರ ಚಳವಳಿ ಹೋರಾಟದ ಬಗ್ಗೆ ಮಾತಾಡಿದ್ದೀರಿ. ಎಸ್, ಇವತ್ತು ನಾವು ಬಜೆಟ್ ಬಗ್ಗೆ, ಮೊನ್ನೆಯ ಬಜೆಟ್ನಲ್ಲಿ ಏನು ಕೇಂದ್ರ ಸರ್ಕಾರ ಮಂಡಿಸಿದಂಥ ಬಜೆಟ್ನಲ್ಲಿ ಕೃಷಿ ವಲಯಕ್ಕೆ ಬಹುಮುಖ್ಯವಾಗಿ ರೈತರಿಗೆ, ದೇಶದ ಅನ್ನದಾತರಿಗೆ ಏನೇನು ಕೊಡುಗೆಗಳನ್ನು ನೀಡಿದ್ದಾರೆ ಅಥವಾ ಕೃಷಿ ವಲಯಕ್ಕೆ ಯಾವ ಯೋಜನೆಗಳನ್ನು ಪ್ರಕಟಿಸಿದ್ದಾರೆ, ಈ ವಿಚಾರವಾಗಿ ಇವತ್ತು ನಾವು ಮಾತಾಡಬೇಕಾಗಿದೆ. ಈಗಾಗಲೇ ನೀವು ಮೊನ್ನೆ ದಿನಗಳಿಂದ ಸಾಕಷ್ಟು ನೋಡಿರ್ತೀರಿ, ಕೇಳಿರ್ತೀರಿ, ಅಥವಾ ನಿಮ್ಮಲ್ಲಿ ಕೂಡ ರೈತ ವಲಯ, ನಿಮ್ಮ ರೈತ ಸಂಘಟನೆ ವಲಯಗಳಲ್ಲೆಲ್ಲ ಚರ್ಚೆಗಳು ಆಗಿರುತ್ತೆ. ಈ ಬಜೆಟ್ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಎಲ್ಲಿಂದ ಆರಂಭಿಸ್ತೀರಿ? ಒಜ್ವಾಲ್ಡ್ ಅವರೇ, ಪ್ರೇಮನಾಥ್ ಶೆಟ್ಟಿ ಅವರೇ. ನೋಡಿ, ಇದರ ಗಾತ್ರ ಸುಮಾರು 32 ಲಕ್ಷ ಕೋಟಿ ರೂಪಾಯಿ ಗಾತ್ರ ಇದೆ ಭಾರತ ಸರ್ಕಾರದ ಒಟ್ಟು ಬಜೆಟ್. ಅದರಲ್ಲಿ 23 ಲಕ್ಷ ಕೋಟಿ ರೂಪಾಯಿ ಇವ್ರಿಗೆ ಆದಾಯ ಇದೆ. ಹೌದು. ಮಿಕ್ಕಿ ಉಳಿದ 9 ಲಕ್ಷ ಕೋಟಿ ರೂಪಾಯಿ ಇವರು ಬೇರೆ ಬೇರೆ ಮೂಲಗಳಿಂದ ಇವರು ಅದನ್ನು ತುಂಬಿಸಬೇಕಾಗಿದೆ. ಇವತ್ತು ನೋಡಿ, ಈಗ ನಾವು ನೇರವಾಗಿ ಅದು ಕೃಷಿ ಮತ್ತು ರೈತರ ವಲಯದ ವಿಷಯಕ್ಕೆ ಬನ್ನಿ ಸರ್. ರೈತರ ವಿಷಯದಲ್ಲಿ ಮಾತಾಡಿದ್ರೆ PM ಕಿಸಾನ್ ಬಿಟ್ರೆ ರೈತರಿಗೆ ಬೇರೆ ಏನು ಮೋದಿ ಸರ್ಕಾರದಲ್ಲಿ ಬೇರೆ ಏನು ಯೋಜನೆಗಳ ಬಗ್ಗೆ ನಾನು ಕಾಣ್ತಾ ಇಲ್ಲ. PM ಕಿಸಾನ್ ಯೋಜನೆ, ಹೌದು, ಅದು ಬಿಟ್ಟು 6,000 ಕೊಡ್ತಾ ಇದ್ರಿ. ಈಗ ರಸಗೊಬ್ಬರ ರೇಟ್ ನೋಡಿ, ಅದಕ್ಕೂ ಕೂಡ ಸೆಸ್ ಆಗಿದ್ದಾರೆ. ಈಗ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಮಾಡಿದ್ದಾರೆ. ಇದು ಜಾಸ್ತಿ ಮಾಡಿದ ತಕ್ಷಣ ಜನರಿಗೆ ಮೂಲವಾಗಿ ಪೆಟ್ಟು ಬೀಳುವಂತದ್ದು ರೈತರಿಂದ ಹಿಡಿದು ಎಲ್ರಿಗೂ ಇದರಲ್ಲಿ ದೊಡ್ಡ ಮಟ್ಟದ ಪೆಟ್ಟು ಬೀಳುತ್ತೆ. ಯಾಕಂದ್ರೆ ಟ್ರಾನ್ಸ್ಪೋರ್ಟಿಂಗ್ ಆಗಲಿ, ಇವತ್ತು ಎಲ್ಲಾ ವಿಚಾರಗಳಲ್ಲಿ ಡಬಲ್ ಆಗ್ತದೆ. ಹೌದು, ನೀವು ಹೇಳಿದಾಗೆ PM ಕಿಸಾನ್ ಯೋಜನೆಗೆ 65,000 ಕೋಟಿಯನ್ನು ಮೀಸಲಾಗಿಟ್ಟಿದ್ದಾರೆ. ಅದಕ್ಕಾಗಿ
ಎಸ್ 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 ಮುಂದುವರಿಸಿ. ಹೌದು, 65,000 ಕೋಟಿ ಮೀಸಲಿಟ್ಟಿದ್ದಾರೆ. ಅದು ಬಿಟ್ಟರೆ ಬೇರೆ ಏನು ಬೇರೆ ನೋಡಿ, ಮತ್ತೆ ಕೆಲವು ಯಾವುದು ಈಗ 4% ಗೋಲ್ಡ್ ಮೇಲೆ ಸಾಲ ಕೊಡ್ತಾ ಇದ್ರು, ಹೌದು, ಅದನ್ನು ಕ್ಯಾನ್ಸಲ್ ಮಾಡಿದ್ರು. ರೈತರಿಗೆ ಕೊಡ್ತಾ ಇದ್ದಾರೆ. ರೈತರಿಗೆ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಬರೀ ಒಂದು RTC ಇಟ್ರೆ ನಿಮ್ಮಲ್ಲಿ ಎಷ್ಟು ಗೋಲ್ಡ್ ಲೋನ್ ಇದ್ರೂ ಕೂಡ ಅದಕ್ಕೆ ಲಿಮಿಟ್ ಇರ್ಲಿಲ್ಲ. 4% ಅಲ್ಲಿ ಗೋಲ್ಡ್ ಇದು ಅಡವು ಸಾಲ ಕೊಡ್ತಾ ಇದ್ರು. ಚಿನ್ನಾಭರಣವನ್ನು ಅಡವಿಟ್ಟು 4%ಗೆ ಲೋನ್ ತಗೊಳ್ಳಿಕ್ಕೆ ಆಗ್ತಿತ್ತು ರೈತರಿಗೆ. ಹೌದು, RTC ರೈತರದ್ದು ಬೇಕು. RTC ಹೌದು. ಆದ್ರೆ ಇವತ್ತು ಅದನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಯಾಕಂದ್ರೆ ಇದರ ಏನು ಹಲವು ವಿಚಾರದಲ್ಲಿ ಇದನ್ನು ದುರುಪಯೋಗ ಪಡಿಸಿ ಇದು ಏನು ಬೇರೆ ಅವರು ಮಾಡ್ತಾ ಇದ್ದಾರೆ, ಮಿಸ್ಯೂಸ್ ಮಾಡ್ತಾರೆ ಅಂತ ರೈತರ RTC ಅನ್ನು ಇಟ್ಕೊಂಡು ಲೋನ್ ಬಟ್ ಇದನ್ನು ಕ್ಯಾನ್ಸಲ್ ಮಾಡಿದ್ರಿಂದ ಇಡೀ ಒಟ್ಟಾರೆಯಾಗಿ ರೈತರ ಸಮುದಾಯಕ್ಕೆ ತೊಂದರೆ ಆಯಿತು. ಖಂಡಿತ ತೊಂದರೆ ಆಗಿದೆ ನೋಡಿ. ಅದರಿಂದ ಸರ್ಕಾರಕ್ಕೆ ಆದ ಏನು 65,000 ಕೋಟಿ ಅದಕ್ಕಿಂತ ಜಾಸ್ತಿ ಲಾಭ ಆಗಿರ್ಬೋದು. ಯಾಕೆಂದ್ರೆ ಇದರಲ್ಲಿ ಕೆಲವು ಉದ್ಯಮಿಗಳು ಕೂಡ ರೈತನ RTC ಇಟ್ಟು ಸಾಲ ತೆಗಿತಾ ಇದ್ರು, ಸಣ್ಣ ಸಣ್ಣ ಉದ್ಯಮಿಗಳು ಕೂಡ. ಆದ್ರೆ ನೋಡಿ, ಅದು ಒಳ್ಳೆ ವಿಚಾರ ಅಂತ ಹೇಳ್ತೇನೆ ನಾನು. ಇವ್ರು ಕ್ಯಾನ್ಸಲ್ ಮಾಡಿದ್ದಾರೆ, ಹೌದು, ನಾವು ಅದನ್ನು ಒಪ್ತೇವೆ. ಆದ್ರೆ ಅದರಲ್ಲಿ ಎಷ್ಟು ಆದಾಯ ಬರ್ತಾ ಇದೆ ಸರ್ಕಾರಕ್ಕೆ, ಅದರಲ್ಲೇ ಇವ್ರಿಗೆ ಏನು PM ಕಿಸಾನ್ ಕೊಡ್ಬಹುದು. ಇವತ್ತು ನೋಡಿ, PM ಕಿಸಾನ್ಗೆ 4,000 ಸೇರಿಸ್ಬಿಟ್ಟು ಯಡಿಯೂರಪ್ಪನವ್ರು ಹೇಳಿದ್ರು, ನಾನು ಅದಕ್ಕೆ 4,000 ಸೇರಿಸ್ಬಿಟ್ಟು 10,000 ಕೊಡ್ತೇವೆ ಅಂತ. ಹೌದು, ಆದ್ರೂ ಇಷ್ಟರವರೆಗೆ ತುಂಬಾ ರೈತರಿಗೆ ಅದು ಬರ್ಲಿಲ್ಲ ನನ್ನ ಲೆಕ್ಕದಲ್ಲಿ. ಯಾಕಂದ್ರೆ ಇಷ್ಟರವರೆಗೆ ನರೇಂದ್ರ ಮೋದಿ ಅವರು ವರ್ಷಕ್ಕೆ 3 ಕಂತಲ್ಲಿ ಕೊಡ್ತಾ ಇದ್ರು 2,000 ರೂಪಾಯಿ. ಅದಕ್ಕೆ 4,000 ಸೇರಿಸಿ ನಾನು ಕೊಡ್ತೇನೆ ಅಂತ ನಮ್ಮ ಮುಖ್ಯಮಂತ್ರಿಗಳಾದ ಮಾನ್ಯ ಯಡಿಯೂರಪ್ಪನವರು ಕೂಡ ಅದನ್ನು ಹೇಳಿದ್ದಾರೆ. 4,000 ಸೇರಿಸಿ ಕೊಡ್ತೇನೆ. ಅದು ಕೂಡ ತುಂಬಾ ಜನರಿಗೆ ಅದು ಇವತ್ತು ತಲುಪ್ತಾ ಇಲ್ಲ ಒಂದ್ ಕಡೆ. ನನ್ನ ಲೆಕ್ಕದಲ್ಲಿ ಇದು ಆತ್ಮನಿರ್ಭರ ಭಾರತದ ಒಂದು ಬಜೆಟ್ಗೆ ಪೂರಕ ಗ್ರಾಮೀಣ ಪ್ರದೇಶವನ್ನು ಕಟ್ಟುವಂತ ಬಜೆಟ್ ಇದು ಅಂತ ಹೇಳ್ತಾ ಇದ್ದಾರೆ. ನನ್ನ ಲೆಕ್ಕದಲ್ಲಿ ಅಂತದ್ದು ಏನು ಇಲ್ಲ ಇದರಲ್ಲಿ. ಇದರಿಂದ ಪುಂಜಿಪತಿಗಳಿಗೆ, ಉದ್ಯಮಿಗಳಿಗೆ ಮಾತ್ರ ಇದರಲ್ಲಿ ಲಾಭ ಆಗ್ಬೋದು ಅಂತ ನನ್ನ ಅನಿಸಿಕೆ. ಇದು ಆತ್ಮನಿರ್ಭರ ಬಜೆಟ್ ಅಲ್ಲ, ಇದು ಆತ್ಮಬರ್ಬರ ಬಜೆಟ್ ಅಂತ ಹೇಳಿಕೆ ಬಯಸ್ತೇನೆ. ಇದು ಪ್ರೇಮ್ನಾಥ್ ಶೆಟ್ಟಿ ಅವರೇ, ಅದೇ ದೇಶದ ವಾರ್ಷಿಕ ಬಜೆಟ್ ಅನ್ನು ನಾವು ದೇಶದ ಅಭಿವೃದ್ಧಿಯ ದಿಕ್ಸೂಚಿ ಅಂತ ಭಾವಿಸಿದ್ದೇವೆ, ನೀವು ಭಾವಿಸಿದ್ದೇವೆ. ಆದರೆ ಯಾವುದೇ ಬಜೆಟ್ ಅಲ್ಲಿ ಯಾವುದೇ ಅವರು ಯೋಜನೆಗಳು ತಂದ್ರು ಕೂಡ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ ಯೋಜನೆ ಒಂದು ಬಿಟ್ಟು ಬೇರೆ ಎಲ್ಲ ಆಡಳಿತ ಯಂತ್ರದ ಮುಖಾಂತರನೇ ಜನರಿಗೆ ತಲುಪಬೇಕು. ಇವತ್ತು ಭಾರತದ ಆಡಳಿತ ಯಂತ್ರ ಯಾವ ತರ ಇದೆ ಅಂತ ನಿಮ್ಗೆ ಗೊತ್ತಿದೆ. ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ, ನಮ್ಮ ಭಾರತದಲ್ಲಿ ತುಳುಕ್ತಾ ಇದೆ. ಅಧಿಕಾರಿಗಳಿಂದ ಕೆಲಸಗಳು ನಡೀತಾ ಇಲ್ಲ. ಜನಪ್ರತಿನಿಧಿಗಳು ಅವರ ಸ್ವಪ್ರತಿಷ್ಠೆ, ಆಮೇಲೆ ಅವರ ರಾಜಕೀಯ ಆಟದಿಂದ ಈ ಯೋಜನೆಗಳನ್ನು 50% ಬಡ ಜನಗಳಿಗೆ ಇದು ತಲುಪ್ತಾ ಇಲ್ಲ. ಇದು ಯಾವ ವರ್ಗಕ್ಕೆ ತಲುಪ್ತದೆ ಅಂದ್ರೆ 50% ಭಾಗ ಬಲಾಢ್ಯರು ಏನಿದ್ದಾರೆ. ಇದು ಕೇಂದ್ರದಲ್ಲೂ ಬಿಜೆಪಿ ಸರ್ಕಾರ ಇರೋದು, ರಾಜ್ಯದಲ್ಲೂ ಬಿಜೆಪಿ ಸರ್ಕಾರ ಇರುವುದು. ಭ್ರಷ್ಟಾಚಾರ ಇದೆಯಾ? ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಯಾವುದೇ ಒಂದು ಅಧಿಕಾರಿಯಿಂದ ಕೆಲಸ ಮಾಡಿಸ್ಕೊಳ್ಳೋಕೆ ಲಂಚ ಕೊಡದೆ ಆಗೋದಿಲ್ಲ. ಅದು ಇನ್ನೊಂದು ಒಂದ್ ಕಡೆ ಇರ್ಲಿ. ಈಗ ಆಡಳಿತ ಯಂತ್ರವೇ ಸರಿ ಇಲ್ಲ. ಆಡಳಿತ ಯಂತ್ರವನ್ನು ಸರಿಪಡಿಸುವವರು ಯಾರು? ಜನಪ್ರತಿನಿಧಿಗಳು. ಅದು ಆಡಳಿತ ಪಕ್ಷ ಇರ್ಬೋದು, ವಿರೋಧ ಪಕ್ಷ ಇರ್ಬೋದು. ಅವರು ಏನ್ ಮಾಡ್ತಾರೆ, ಅವರ ರಾಜಕೀಯ ಸ್ವಪ್ರತಿಷ್ಠೆಗೋಸ್ಕರ ಈ ಕಟ್ಟಕಡೆಯ ಈ 50% ಜನ ಏನಿದ್ದಾರೆ ಬಡವರು, ಅವರು ಇವತ್ತು ಅವರ ದೈನಂದಿನ ಆಸೆಗಳಾದ ಊಟ, ಬಟ್ಟೆ, ವಸತಿ, ಮಕ್ಕಳ ಯೋಗಕ್ಷೇಮ, ಸಾಧಾರಣ ಆರೋಗ್ಯಕ್ಕೂ ಪರದಾಡುವಂತ ಸ್ಥಿತಿಯಲ್ಲಿ ಇವತ್ತು 50% ಭಾರತದ ಜನ ಇದ್ದಾರೆ. ಇದು 50% ಈ ಬಜೆಟ್ ಅಲ್ಲಿ ಏನು ಇವರು ಘೋಷಣೆ ಮಾಡ್ತಾರೆ ಅದು ಪರಿಪೂರ್ಣವಾಗಿ ನಿಮ್ಗೆ ಅದು ಚಾಲನೆಗೆ ಬರ್ತದೆ. ಯಾಕೆಂದ್ರೆ ಅಲ್ಲಿ ಒಂದು ಸರ್ಕಾರಿ ನೌಕರರ ವೇತನ ಹೆಚ್ಚಳ ಇರ್ಬೋದು, ಇನ್ನೊಂದು ನಿಮ್ಮ ಆದಾಯ ತೆರಿಗೆಯಲ್ಲಿ ಕಡಿತ ಇರ್ಬೋದು, ಆಮೇಲೆ ಅಗತ್ಯ ವಸ್ತುಗಳ ಸೇವೆ, ಆಮೇಲೆ ಅದರ ಮೇಲೆ ಶುಲ್ಕಗಳಿರ್ಬೋದು. ಅದು ಪರಿಪೂರ್ಣವಾಗಿ ಇಲ್ಲಿ ಅದು ವಾರ್ಷಿಕ ಈ ಬಜೆಟ್ ಅಲ್ಲಿ ಬರ್ತದೆ. ಅದು ಬಜೆಟ್ ಅನುಮೋದನೆ ಆದ ಮಧ್ಯರಾತ್ರಿಯಿಂದಲೇ ಅದನ್ನು ಚಾಚು ತಪ್ಪದೆ ಪಾಲಿಸ್ತಾರೆ. ಯಾಕಂದ್ರೆ ಅಲ್ಲಿ ಬಲಾಢ್ಯರಿದ್ದಾರೆ, ವಿದ್ಯಾವಂತರಿದ್ದಾರೆ, ಅದನ್ನು ಪ್ರಾಮಾಣಿಕವಾಗಿ ಮಾಡೋ ಅವರಿಗೆ ಅದರಿಂದ ಲಾಭಗಳಿದ್ದಾವೆ. ಈ ಮಿಕ್ಕಿದ 50% ಬಡ ಜನರು ಏನಿದ್ದಾರೆ ಈ ಕೆಲಸಗಳು ಮಾಡ್ಲಿಕ್ಕೆ ಯಾರು ಕೂಡ ಮುಂದೆ ಬರುವುದಿಲ್ಲ. ಜನಪ್ರತಿನಿಧಿಗಳು ಆಡಳಿತ ಯಂತ್ರಕ್ಕೆ ಚುರುಕು ಮುರಿಸುವುದಿಲ್ಲ. ಆ ಬಜೆಟ್ ಅಲ್ಲಿ ಈಗ ಪ್ರಧಾನಮಂತ್ರಿಯವರ ಮಹತ್ವಾಕಾಂಕ್ಷೆ ಯೋಜನೆ ಇದೆ. ಒಂದು ಗರೀಬ್ ಹಠಾವೋ, ಬೇಟಿ ಬಚಾವೋ, ಬೇಟಿ ಪಡಾವೋ ಇದೆ, ನರೇಗಾ ಇದೆ, ನಮ್ಮ ಕೃಷಿಗೆ ಸಂಬಂಧಪಟ್ಟ ನರೇಗಾ ಇದೆ. ಇದಕ್ಕೆಲ್ಲ ಫಂಡ್ಗಳನ್ನು ತೆಗೆದಿರ್ತಾರೆ. ಆದ್ರೆ ಅದು ವಾರ್ಷಿಕ ಬಜೆಟ್ ಪರಿಪೂರ್ಣವಾಗಿ ಜನಗಳ ಕೈಗೆ ಸೇರುವುದಿಲ್ಲ. ಆಮೇಲೆ ಒಂದು ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಸಾಮಾನ್ಯ ಜನರಿಗೆ ಮಾಹಿತಿಯ ಕೊರತೆ, ಆಮೇಲೆ ಅದರ ಬಗ್ಗೆ ಮಾಹಿತಿ ಇರದೆ, ಇನ್ನೊಂದು ವಿದ್ಯಾರ್ಹತೆಯ ಕೊರತೆ ಇದೆ ನಮ್ಮ ರೈತ ಗ್ರಾಮೀಣ ಪ್ರದೇಶ ಜನರಿಗೆ. ಅದರಿಂದಾಗಿ ಅವರು ಅದನ್ನು ಕೇಳಕ್ಕೆ ಹೋಗುವುದಿಲ್ಲ.
ಅದನ್ನು ಮಾಡಬೇಕಾದ ಜನಪ್ರತಿನಿಧಿಗಳು ಅವರವರ ಸ್ವಪ್ರತಿಷ್ಠೆಗೆ ಹೋದ್ರೆ ನೀವೇ ನೋಡ್ತೀರಿ, ಒಂದು ಕಾಮಗಾರಿಗೆ 2 ಪಕ್ಷದವರು ಬೋರ್ಡ್ ಹಾಕಿ ಅಲ್ಲಿ ಹೊಡ್ಕೋತಾರೆ, ಕಿತ್ತಾಡ್ತಾರೆ. ಅದು ಅವ್ರ ದುಡ್ಡಲ್ಲ, ನಮ್ಮ ಜನಗಳ ತೆರಿಗೆ ದುಡ್ಡು. ಅದು ಯಾಕೆ ಕಿತ್ತಾಡ್ತಾರೆ ದೇವ್ರಿಗೆ ಗೊತ್ತು. ಅವ್ರ ಮನೆಯಿಂದ ತಂದಾಗದಂಗೆ ಕಿತ್ತಾಡ್ತಾರೆ ರೋಡ್ ಬೀದಿಗಳಲ್ಲಿ. ಆದ್ರೆ ತೆರಿಗೆ ದುಡ್ಡು ಅನ್ನೋದು ಜನಗಳಿಗೆ ಗೊತ್ತಿಲ್ಲ ಅಂತ ಇವ್ರು ತಿಳ್ಕೊಂಡಿರ್ಬೋದು. ಆದ್ರೆ ಇವತ್ತು ಸಾಮಾನ್ಯ ಜನ ಕೂಡ ಗಮನಿಸ್ತಾ ಇದ್ದಾರೆ ಇದನ್ನೆಲ್ಲ. ಇದು ರಾಜಕೀಯ ಕೆಸರ ಎರಚಾಟ ಒಂದು, ಅದ್ರ ಜೊತೆಯಲ್ಲಿ ಇವರ ಸ್ವಪ್ರತಿಷ್ಠೆ, ಅದ್ರ ಜೊತೆ ಈ ಅಧಿಕಾರಿಗಳ ಭ್ರಷ್ಟ ಅಧಿಕಾರಿಗಳ ಸೋಮಾರಿತನದಿಂದಾಗಿ ಈ ಕಟ್ಟಕಡೆಯ ಜನರಿಗೆ ಈ ಬಜೆಟ್ ನ ಯಾವುದೇ ಸೌಲಭ್ಯಗಳು, ಕಿಸಾನ್ ಸನ್ಮಾನ್ ಯೋಜನೆ ಒಂದು ಸೀದಾ ಅಕೌಂಟ್ಗೆ ಬರುವುದರಿಂದಾಗಿ ಕರೆಕ್ಟ್ ಆಗಿ ಅಲ್ಲಿಂದ ನಮಗೆ ಜಮಾ ಆಗ್ತದೆ. ಅದು ಬಿಟ್ರೆ ಕೃಷಿಕರಿಗೆ ಸಂಬಂಧಪಟ್ಟ ಇವರು ಏನೋ ಹೇಳಿದ್ದಾರೆ, ಇವತ್ತು 65,000 ಕೋಟಿ ಇಟ್ಟಿದೀವಿ ಅಂತಾರೆ. ಓದೋ ಬಜೆಟ್ ಅಲ್ಲಿ 75,000 ಕೋಟಿ ಇತ್ತು, ಕಡಿತ ಆಗಿದೆ. ಜಾಸ್ತಿ ಇಟ್ಟಿದ್ದಾರೆ ಅಂತಾರೆ. ನಾನು ಹೇಳ್ತೀನಿ, ಓದೋ ಬಜೆಟ್ ನೋಡಿ ನೀವು, 75,000 ಕೋಟಿ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆಗೆ ಇಟ್ಟಿದ್ರು. ಇವತ್ತು 10,000 ಕೋಟಿ ಕಡಿಮೆ ಮಾಡಿದ್ದಾರೆ ಅದರಲ್ಲಿ. ಅದು ಒಟ್ಟು ಕೃಷಿ ಬಜೆಟ್ ಅಲ್ಲಿ ಕೂಡ ಅದರ ಲೆಕ್ಕ ಕೂಡ ನಾನು ನಿಮ್ಗೆ ಕೊಡ್ತೇನೆ. 1,54,770 ಕೋಟಿ ಯಾವಾಗ ಕಳೆದ ವರ್ಷ ಈ ವರ್ಷಕ್ಕೆ ಆಗುವಾಗ ಒಟ್ಟು ಕೃಷಿ ವಲಯಕ್ಕೆ ಬಂದದ್ದೇ 1,48,301 ಕೋಟಿ. ಅಲ್ಲಿ ಕಡಿಮೆ ಆಗಿದೆ, ಟೋಟಲ್ ಗಾತ್ರದಲ್ಲೂ ಕಡಿಮೆ ಆಗಿದೆ. ಸೊ ಹಾಗಾಗಿ ನೀವು ಹೇಳಿದಾಗೆ ಸ್ವಾಭಾವಿಕವಾಗಿ PM ಕಿಸಾನ್ ಯೋಜನೆ ಅದೊಂದು ಪ್ರಾಮಾಣಿಕವಾಗಿ ಅವರ ಅಕೌಂಟ್ಗೆ ಬರುವ ಕಾರಣ ಅದು ಆಡಳಿತ ಯಂತ್ರದ ಮುಖಾಂತರ ಬರ್ತಾ ಇಲ್ಲ, ಸೀದಾ ಅಕೌಂಟ್ಗೆ ಬರ್ತದೆ. ಅದರಿಂದಲ್ಲಿ ಭ್ರಷ್ಟಾಚಾರ ನಡೆಯುವುದಿಲ್ಲ. ಮಿಕ್ಕಿದ ಎಲ್ಲಾ ಕೃಷಿಗೆ ಸಂಬಂಧಪಟ್ಟ ಯೋಜನೆಗಳು ಕೂಡ ನಮ್ಮ ಆಡಳಿತ ಯಂತ್ರದ ಮುಖಾಂತರನೇ ನಮಗೆ ಬರಬೇಕು. ಅದನ್ನು ನಡೆಸುವವರು ಯಾರು? ಜನಪ್ರತಿನಿಧಿಗಳು. ಅದನ್ನು ಪ್ರಾಮಾಣಿಕವಾಗಿ ಮಾಡುವಲ್ಲಿ ಇವರು ಎಡವಿದ್ದಾರೆ. ಇವರ ಸ್ವಪ್ರತಿಷ್ಠೆ, ಇವರ ರಾಜಕೀಯ ಮೇಲಾಟಗಳಿಂದಾಗಿ ಈ ಕಟ್ಟಕಡೆಯ ಬಡವರಿಗೆ ಇದರಲ್ಲಿ ಲಾಭ ಯಾವುದೂ ಸಿಗುತ್ತಿಲ್ಲ. ರೈತರು, ಅದರ ಜೊತೆಯಲ್ಲಿ ದಲಿತ, ಕಾರ್ಮಿಕ, ಬಡ ಜನರಿಗೂ ಇದು ವಂಚಿತರಾಗ್ತಾರೆ ಈ ಬಜೆಟ್ ಇಂದ ನಾನು ಹೇಳಲಿಕ್ಕೆ ಬಯಸ್ತೀನಿ. ಈಗ ಈ ನಡುವೆ ನಾವು ರೈತರ ಹೋರಾಟವನ್ನು ನೋಡ್ತಾ ಇದ್ದೆವು. ನಿಮ್ಮೆಲ್ಲ ರೈತ ಸಂಘಟನೆಗಳು ರಾಷ್ಟ್ರವ್ಯಾಪಿಯಾಗಿ ರೈತರ ಪರವಾಗಿ ನಿಂತು ಕೇಂದ್ರದ 3 ಕೃಷಿ ಮಸೂದೆಯನ್ನು ವಿರೋಧಿಸಿ ಪ್ರತಿಭಟನೆ ನೀವು ನಿರಂತರವಾಗಿ ಕಳೆದ 2.5 ತಿಂಗಳಿಂದ ಮಾಡಿಕೊಂಡು ಬರ್ತಾ ಇದ್ದೀರಿ. ಸೊ ಕೇಂದ್ರ ಸರ್ಕಾರದ ಜೊತೆಗೆ ಒಂದು ತಿಕ್ಕಾಟ ಇದೆ ನಿಮಗೆ, ನಿಮ್ಮ ಸಂಘಟನೆಗಳಿಗೆ. ಸೊ ಆ ಕಾರಣಕ್ಕಾಗಿ ನೀವು ಬಜೆಟನ್ನು ವಿರೋಧಿಸ್ತೀರೋ ಅಥವಾ ನೈಜ ಕಾಳಜಿಯಿಂದ ವಿರೋಧಿಸ್ತೀರಾ? ಇಬ್ಬರು ಕೂಡ ಇದಕ್ಕೆ ಉತ್ತರ ಕೊಡಬೇಕು. ಕಡಾಖಂಡಿತವಾಗಿ ಆ ಬಗ್ಗೆ ನಾವು ಯಾವುದೇ ರಾಜಕೀಯ ಪಕ್ಷದ ವಕ್ತಾರರಾಗಿ ಇಲ್ಲಿ ಕೂತಿಲ್ಲ. ಕೃಷಿಕ ಸಮುದಾಯದ ಪ್ರತಿನಿಧಿಯಾಗಿ ಬಂದು ಕೂತಿದ್ದೀವಿ. ಅವರ ಸಂಘರ್ಷಕ್ಕೆ ಸ್ಪಂದಿಸುವ ನಿಟ್ಟಿನಲ್ಲಿ ಇಲ್ಲಿ ಕೂತಿದ್ದೀವಿ. ನಾವು ನಮ್ಮ ಕೆಲಸ ಕಾರ್ಯಗಳು ಬಿಟ್ಟು ಇವಾಗ ಓಡೋಡಿ ಬಂದು ಇಲ್ಲಿ ಕೂತಿದ್ದೀವಿ. ನಮ್ಗೆ ಯಾವುದೇ ರಾಜಕೀಯ ಪಕ್ಷದವರ ಜೊತೆ ದ್ವೇಷ ಇಲ್ಲ. ನಾವು ನಿರಂತರ 45 ವರ್ಷಗಳಿಂದ ಎಲ್ಲಾ ರಾಜಕೀಯ ಪಕ್ಷಗಳ ವಿರುದ್ಧ ಹೋರಾಟ ಮಾಡಿದೀವಿ. ರೈತರ ವಿರುದ್ಧ ಕಾಯ್ದೆಗಳು ಬಂದಾಗ ಮಾತ್ರ, ರೈತರ ಜೀವನದ ಜೊತೆ ಇವರು ಆಟ ಆಡುವಾಗ ನಾವು ಹೋರಾಟ ಮಾಡಿದೀವಿ ಹೊರತು ಅವರು ಯಾವುದೇ ಸರ್ಕಾರ ಒಳ್ಳೆ ಯೋಜನೆ ಇತ್ತಂದ್ರೆ ನಾವು ಅವ್ರನ್ನು ಅಭಿನಂದಿಸಿದ್ವಿ. ಆಮೇಲೆ ಸರ್ಕಾರದ ಪ್ರತಿ ವರ್ಷದ ಬಜೆಟ್ಗೆ ನಾವು ಸಲಹೆ ಸೂಚನೆಗಳು ಕೂಡ ರೈತ ಮುಖಂಡರು ಕೊಟ್ಟಿದ್ದಾರೆ. ನಮ್ಮ ರಾಜ್ಯ ಮುಖಂಡರು ಕೊಡ್ತಾರೆ. ಬಜೆಟ್ ಅಧಿವೇಶನ ಮುಂಚೆ ಒಂದು ರೈತರ ಸಭೆ ಕರೀತಾರೆ. ಯಾರೇ CM ಆಗಿರ್ಲಿ, ಯಾವುದೇ ಪಕ್ಷ ಇರಲಿ, ನಮ್ಗೆ ಯಾವುದೇ ಪಕ್ಷದ ಬಗ್ಗೆ ದ್ವೇಷ ಇಲ್ಲ. ಯಾಕಂದ್ರೆ ನಾವು ನಿರಂತರ 45 ವರ್ಷದಿಂದ ಹೋರಾಟ ಮಾಡ್ಕೊಂಡಿದ್ವಿ. ಎಲ್ಲಾ ರಾಜಕೀಯ ಪಕ್ಷದ ವಿರುದ್ಧ ಹೋರಾಟ ಮಾಡಿದ್ದು. ರೈತ ಪರವಾದ ನಿಲುವುಗಳು ತಗೊಂಡಾಗ ನಾವು ಯಾವತ್ತೂ ಹೋರಾಟ ಮಾಡಿಲ್ಲ. ರೈತ ವಿರೋಧಿ ನೀತಿಗಳು ಬಂದಾಗ ಮಾತ್ರ ಹೋರಾಟ. ಖಂಡಿತವಾಗಿ ನೋಡಿ, ಇವತ್ತು ನಮ್ಮ ಇಂದಿನ ಬಜೆಟ್ ನಡೆಯುವ ಸಂದರ್ಭದಲ್ಲಿ ಈ ಜಿಲ್ಲೆಯಂದು ಕೂಡ ಒಂದು 3-4 ರೈತರಿಗೆ ಕರೆ ಬಂದಿತ್ತು ಮುಖ್ಯಮಂತ್ರಿಗಳದ್ದು. ಹೋಗಿದ್ವಿ ನಾವು, ಒಳ್ಳೆ ಏನು ಸೂಚನೆ ಸಲಹೆಗಳನ್ನು ನಾವು ಕೊಟ್ಟಿದ್ವಿ. ಆ ಸಂದರ್ಭದಲ್ಲಿ ಕೂಡ ಏನು ಖಜಾನೆಯಲ್ಲಿ ದುಡ್ಡು ಇಲ್ಲ, ಈ ತರ ಎಲ್ಲ ನೋಡು, ಕೃಷಿಗೆ ಜಾಸ್ತಿ ಕೃಷಿ ಯೋಜನೆಗಳನ್ನು ಹಮ್ಮಿಕೊಳ್ಳಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂತ ಯಡಿಯೂರಪ್ಪನವರು ಹೇಳಿದ್ರು. ಆದ್ರೆ ನಾವು ಕೆಲವರಿಗೆ ಸೂಚನೆ ಸಲಹೆಗಳನ್ನು ಒಳ್ಳೆ ಯಾವ ತರ ಖಜಾನೆಯನ್ನು ತುಂಬಿಸಬಹುದು ಅದಕ್ಕೆ ಬೇಕಾದ ಸೂಚನೆಗಳನ್ನು ಅವ್ರಿಗೆ ಕೊಟ್ಟಿದ್ದೇವೆ. ಇವತ್ತು ನೋಡಿ, ಏನು 57 ಆಗಿರ್ಬೋದು, 53 ಆಗಿರ್ಬೋದು, 50 ಆಗಿರ್ಬೋದು. ಈಗ ಓಕೆ ನೀವು ರಾಜ್ಯದಲ್ಲಿ ನೀವು ಸಲಹೆಗಳನ್ನು ಕೊಡ್ತೀರಿ. ಈಗ ನಿಮ್ಮ ಪ್ರತಿಭಟನೆ ನಡೀತಾ ಇರೋದು ಕೇಂದ್ರದ ಡೆಲ್ಲಿನಲ್ಲಿ. ನಾನು ಕೇಂದ್ರದ ಬಜೆಟ್ಗೆ ಅಲ್ಲ, ಖಂಡಿತ ಇಲ್ಲ. ನೋಡಿ, ನಮ್ಗೆ ಯಾವುದೇ ಸರ್ಕಾರದ ವಿರುದ್ಧ ನಮ್ಮ ನಿಲುವು ಅಲ್ಲ. ನಾವು ಆತರ ನಮ್ಮ ಏನು ಇದಿದೆ ನೋಡಿ, ಏನು ವಿಚಾರಗಳಿದ್ದಾವೆ, ನಾವು ರೈತರ ಪರವಾಗಿದ್ದೇವೆ. ಇವತ್ತು ರೈತರ ಪರವಾಗಿಯೇ ಹೋರಾಟ ಮಾಡ್ತಾ ಇದ್ದೇವೆ. ನಾವು ಕೂಡ ರೈತರು. ಇವತ್ತು ಸಮಸ್ಯೆ ಎಲ್ರಿಗೂ ಇದೆ, ಎಲ್ಲ ರೈತ ಸಮಾಜದವ್ರಿಗೂ ಸಮಸ್ಯೆ ಇದೆ. ಇವತ್ತು ದಕ್ಷಿಣ ಜಿಲ್ಲೆ, ಉಡುಪಿ ಜಿಲ್ಲೆಯಲ್ಲಿ ಬರೇ ಒಂದು ಅಡಿಕೆ ರೇಟ್ ಜಾಸ್ತಿ ಆಗಿದೆ. ಅದಕ್ಕೋಸ್ಕರ ರೈತರು ಸ್ವಲ್ಪ ಸಂತೋಷದಲ್ಲಿ ಇದ್ರೆ ಬಿಟ್ರೆ, ಬೇರೆ ಉತ್ತರ ಕರ್ನಾಟಕ ಭಾಗದ ಅಥವಾ ಬಯಲುಸೀಮೆ ಭಾಗದ ಉತ್ತರ ಭಾರತದ ರೈತರು ಅವ್ರಿಗೆ ಒಂದೇ ಬೆಳೆ ಆಗುದು. ಅವ್ರು ಕಷ್ಟದಲ್ಲಿದ್ದಾರೆ. ಇವತ್ತು ಅವರ ಹೋರಾಟದಿಂದ ಅದರ ಲಾಭವನ್ನು ನಾವು ಪಡೀತಾ ಇದ್ದೇವೆ ಇಲ್ಲಿಯ ಜನರು. ಇವತ್ತು ನೋಡಿ, ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ
ಒಂದು ಹೋರಾಟ ಕರೆದ್ರೆ ಎಲ್ಲ ರೈತರು ನಮ್ಮ ಜೊತೆ ಬರೋದಿಲ್ಲ. ಯಾಕಂದ್ರೆ ನೀವು ಹೇಳಿದಾಗೆ ಅಡಿಕೆ ಕೃಷಿಕರಿಗೆ ಬೇಕಾದಷ್ಟು ಅನುಕೂಲ ಇದೆ. ಮಾತುಗಳನ್ನು ಕಿವಿಗೆ ಹಾಕೊಳ್ಳೋದಿಲ್ಲ ಅವರು. ಇವ್ರಿಗೆ ಯಾಕೆ ನಮ್ಮ ಜಿಲ್ಲೆಯಲ್ಲಿ ತೊಂದರೆ ಇಲ್ಲಲ್ಲ, ನಾವು ಜಿಲ್ಲೆಯ ಪ್ರಶ್ನೆ ಬರುವುದಿಲ್ಲ, ನಾವು ಇಡೀ ದೇಶದ ರೈತರ ಕಾಳಜಿ ವಹಿಸಬೇಕಾಗುತ್ತೆ. ಖಂಡಿತ ಹೌದು. ಈಗ ನೋಡಿ, ಈಗ ನಾನು ಒಂದು ಸಣ್ಣ ಬ್ರೇಕ್ ತಗೊಳ್ಳೋದು ಜೋಡವರು, ಆನಂತರ ನಾವು ಮಾತುಕತೆಯನ್ನು ಮುಂದುವರಿಸುವ. ಈಗ ಒಂದು ಸಣ್ಣ ಬ್ರೇಕ್ ತಗೊಳ್ತೇವೆ. ಬ್ರೇಕ್ ನಂತರ ಈ ಒಂದು ಮಾತುಕತೆ ಮತ್ತೆ ಮುಂದುವರಿಯುತ್ತದೆ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಕೇಂದ್ರದ ಬಜೆಟ್ನಲ್ಲಿ ಈ ಬಾರಿ ಕೃಷಿ ವಲಯಕ್ಕೆ ಅಂದರೆ ರೈತರಿಗೆ, ಅನ್ನದಾತರಿಗೆ ಏನು ಕೊಟ್ಟಿದ್ದಾರೆ ಅಥವಾ ಏನು ಯೋಜನೆಗಳನ್ನು ಪ್ರಕಟಿಸಿದ್ದಾರೆ, ಈ ವಿಚಾರವಾಗಿ ನಾವು ಮಾತಾಡ್ತಿದ್ವಿ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಇಬ್ಬರು ರೈತ ಮುಖಂಡರಾಗಿರುವಂಥ ಕರ್ನಾಟಕ ರಾಜ್ಯ ರೈತ ಸಂಘಟನೆಯ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿರುವಂಥ ಓಜಾಳ್ ಪ್ರಕಾಶ್ ಫರ್ನಾಂಡಿಸ್ ಅವರು ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘದ ಬಂಟ್ವಾಳ ತಾಲೂಕು ಸಮಿತಿ ಅಧ್ಯಕ್ಷರಾಗಿರುವಂಥ ಪ್ರೇಮನಾಥ್ ಶೆಟ್ಟಿ ಬಾಳ್ತಿಲ್ ಅವರು ನಮ್ಮ ಜೊತೆಗೆ ಮಾತುಕತೆಯಲ್ಲಿದ್ದಾರೆ. ಸೊ ನಾವೀಗಾಗಲೇ ಏನು ಈ ಬಾರಿಯ ಬಜೆಟ್ನಲ್ಲಿ ಒಟ್ಟು ಈ ಬಾರಿಯ ಬಜೆಟ್ನ ಗಾತ್ರ ಏನು ಮತ್ತು ಅದು ಕೃಷಿ ವಲಯಕ್ಕೆ ಬಹುಮುಖ್ಯವಾಗಿ ಏನನ್ನು ಕೊಡ್ತಾ ಉಂಟು. ಸೊ ಮಾತುಕತೆ ಸಂದರ್ಭದಲ್ಲಿ PM ಕಿಸಾನ್ ಯೋಜನೆ ಬಗ್ಗೆ ಇಬ್ಬರು ಕೂಡ ಮಾತಾಡಿದರು. ಅದು ಒಂದು ಏನು ಒಳ್ಳೆಯ ಯೋಜನೆ, ಅದು ನೇರವಾಗಿ ರೈತರ ಅಕೌಂಟ್ಗೆ ಬರುವುದರಿಂದ ಅದು ಬರ್ತಾ ಉಂಟಂತ. ಬಟ್ ಏನಂತ ಹೇಳಿದ್ರೆ, ಕಳೆದ ಸಾಲಿನ ಬಜೆಟ್ನಲ್ಲಿ PM ಏನು ಕಿಸಾನ್ ಯೋಜನೆಗೆ 75,000 ಕೋಟಿಯನ್ನು ಏನು ವಿನಿಯೋಗ ಮಾಡಲಾಗಿತ್ತು ಅಥವಾ ಇದು ಇಡಲಾಗಿತ್ತು. ಆದರೆ ಈ ಬಾರಿ ಮಾತ್ರ 65,000 ಕೋಟಿಯನ್ನು ಅಂದರೆ 10,000 ಕೋಟಿಯನ್ನು ಕಡಿತ ಮಾಡಿದ್ದಾರೆ. ಸೊ ಇದು ನಾನು ಒಟ್ಟಾರೆ ಮತ್ತೆ ನೀನು ರೈತ ಮುಖಂಡರಾಗಿರುವಂಥ ನಿಮ್ಮ ಹತ್ರ ಕೇಳುವಂಥದ್ದು, ಬಹುಶಃ ನಿಮ್ಮ ನಿರೀಕ್ಷೆಗಳು ಬಹುಶಃ ತುಂಬ ದೊಡ್ಡದು ಇತ್ತೋ ಅಥವಾ ಬೇರೆ ಬೇರೆ ನಿಮ್ಮ ನಿರೀಕ್ಷೆಗಳಿತ್ತೋ ಏನೋ ಗೊತ್ತಿಲ್ಲ. ಆದರೆ ಈ ಬಜೆಟ್ನ ಬಗ್ಗೆ ಈಗಾಗಲೇ ಇದು ನಾನು ಈ ಹಿಂದೆ ಕೂಡ ನಾವು ಇದೇ ವೇದಿಕೆಯಲ್ಲಿ ಚರ್ಚೆ ಮಾಡುವಾಗ ಒಂದು, ಮತ್ತೆ ಬಜೆಟ್ನ ದಿವಸದ ಅಥವಾ ಅದರ ನೆಕ್ಸ್ಟ್ ಡೇ ಬಂದಂಥ ಮಾಧ್ಯಮಗಳ ಬಹುತೇಕ ವರದಿ ಮತ್ತು ಸಂಪಾದಕೀಯ ಮತ್ತು ವಿಶ್ಲೇಷಣೆಗಳಲ್ಲಿ ಕೂಡ ಕೃಷಿಕರಿಗೆ, ಕೃಷಿ ವಲಯಕ್ಕೆ ಕೊಟ್ಟಂಥ ಬೆಂಬಲ ಅಥವಾ ಪ್ರೋತ್ಸಾಹ ಅದು ನಿರೀಕ್ಷೆ ಮಾಡಿದಷ್ಟು, ರೈತ ವಲಯ ನಿರೀಕ್ಷೆ ಮಾಡಿದಷ್ಟು ಇಲ್ಲ ಅನ್ನೋದು ಅಭಿಪ್ರಾಯ ಬಂದಿತ್ತು. ಖಂಡಿತ. ಎಸ್. ಈ ನಡುವೆ ನಮ್ಮ ಜೊತೆಗೆ ಡಾಕ್ಟರ್ ಚಂದ್ರ ಪೂಜಾರಿ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಚಂದ್ರ ಪೂಜಾರಿ ಅವರು ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದ ನಿವೃತ್ತ ಪ್ರಾಧ್ಯಾಪಕರು ಮತ್ತು ಆರ್ಥಿಕ ವಿಶ್ಲೇಷಕರು, ಆರ್ಥಿಕ ತಜ್ಞರು. ಸೊ ನಾನು ಅವ್ರ ಜೊತೆಗೆ ಮಾತಾಡ್ತೇನೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಎಸ್ ಸರ್, ನಾವು ಬಜೆಟ್ ವಿಶ್ಲೇಷಣೆಯ ಮುಂದುವರಿದ ಭಾಗವಾಗಿ ಇವತ್ತು ರೈತರ ಅಂದ್ರೆ ಕೃಷಿ ವಲಯಕ್ಕೆ ಈ ಬಾರಿಯ ಬಜೆಟ್ ಏನೇನು ಕೊಟ್ಟಿದೆ ಅನ್ನೋ ಬಗ್ಗೆ ಮಾತಾಡ್ತಾ ಇದ್ದೇವೆ. ಸೊ ನೀವು ವಿಶ್ಲೇಷಣೆ ಮಾಡಿದ ಪ್ರಕಾರ ಸರ್, ಈ ಬಾರಿಯ ಬಜೆಟ್ ಕೃಷಿ ವಲಯಕ್ಕೆ, ಅನ್ನದಾತರಿಗೆ ಏನು ಕೊಟ್ಟಿದೆ, ಏನು ಕೊಟ್ಟಿಲ್ಲ, ಅಥವಾ ರೈತರ ನಿರೀಕ್ಷೆಯಷ್ಟು ಸರ್ಕಾರ ಸ್ಪಂದಿಸಿದೆಯೋ, ನಿಮ್ಮ ಒಂದು ವಿಶ್ಲೇಷಣೆ. ಹೌದು. ಅಂದ್ರೆ ನನಗೂ ಸ್ವಲ್ಪ ನಿರೀಕ್ಷೆ ಇತ್ತು. ಯಾಕೆ ಅಂತ ಹೇಳಿದ್ರೆ, ಒಂದು ನೋಡಿ, ಈ ಪೆಂಡಮಿಕ್ ಇಂದಾಗಿ ದೊಡ್ಡ ಪ್ರಮಾಣದಲ್ಲಿ ನಗರ ಪ್ರದೇಶದಿಂದ ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಅಲ್ಲಿ ಕೆಲಸ ಇಲ್ಲ ಅಂತ ಪೇಟೆ ಪಟ್ಟಣಕ್ಕೆ ಬಂದವರು ಪುನಃ ಹಳ್ಳಿಗೆ ಹೋಗಿದ್ದಾರೆ ಅವರು, ಅಲ್ವಾ? ಆಗ ಹೋದವರು ಇನ್ನೂ ಕೂಡ ವಾಪಸ್ ಬಂದಿಲ್ಲ. ಯಾಕಂದ್ರೆ ವ್ಯಾಕ್ಸಿನೇಷನ್ ಆಗಿಲ್ಲ, ಇನ್ನೂ ಕೂಡ ಸ್ಥಿತಿ ಸುಧಾರಿಸಿಲ್ಲ. ಸೊ ಹಾಗಾಗಿ ನನ್ನ ತಲೆಯಲ್ಲಿ ಏನಿತ್ತು ಅಂತ ಹೇಳಿದ್ರೆ, ಅಂತವರಿಗೆ ಗ್ರಾಮೀಣ ಮಟ್ಟದಲ್ಲಿ ಒಂದು ವ್ಯವಸ್ಥೆ ಆಗ್ಬೇಕಲ್ಲ. ವ್ಯವಸ್ಥೆ ಅಂದ್ರೆ ಉದ್ಯೋಗ ಖಾತರಿ ಯೋಜನೆ ಇದೆ ಈಗಾಗಲೇ. ನಾನೇನು ಆಲೋಚನೆ ಮಾಡಿದೆ ಅಂತ ಹೇಳಿದ್ರೆ, ಕನಿಷ್ಠ ಈ ಬಜೆಟ್ ಅಲ್ಲಿ ಉದ್ಯೋಗ ಖಾತರಿ ಯೋಜನೆಯ ಅಲೋಕೇಶನ್ ಜಾಸ್ತಿ ಆಗ್ಬಹುದು ಅಂತ ನಾನು ಊಹಿಸಿದ್ದೆ. ಬಟ್ ಜಾಸ್ತಿ ಮಾಡೋ ಬದಲು ಕಳೆದ ರಿವೈಸ್ಡ್ ಎಸ್ಟಿಮೇಟ್ ಅಂದ್ರೆ ಈ ಕಳೆದ ಬಾರಿ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗಿತ್ತು ಅಂತ ಹೇಳಿ, ಅದಾಗೆ ಸರ್ಕಾರ ಅದನ್ನು ಏರಿಸಿ 1.15 crores ಲಕ್ಷ ಕೋಟಿಗೆ ಏರಿಸಿದೆ ಅದನ್ನು. ಅಂತದ್ರಲ್ಲಿ ಈ ಸಾರಿ ಕೇವಲ 73,000 ಕೋಟಿ ಮಾತ್ರ ತೆಗೆದಿರಿಸಿದ್ದಾರೆ. ಹಾಗೆ ವಾದ ಮಾಡ್ತಿದ್ರೆ ಹೇಳ್ಬಹುದು, ಮನ್ರೇಗಾ ಒಂದು ಆನ್ ಡಿಮಾಂಡ್ ಅಂದ್ರೆ ಮುಂದೆ ಎಲ್ಲಿಯಾದ್ರೂ ಕೆಲಸ ಬೇಡಿಕೆ ಜಾಸ್ತಿ ಆದಾಗೆ ನಾವು ಕೊಡ್ತೇವೆ ಅಂತ ಹೇಳ್ಬೋದು. ಬಟ್ ಈಗ ಆನ್ ದ ಫೇಸ್ ಸರ್ಕಾರಕ್ಕೆ ಒಂದು ಅಷ್ಟು ಐಡಿಯಾ ಇಲ್ವಾ ಬಜೆಟ್ ಮಾಡೋರಿಗೆ?
ಅಂದ್ರೆ ಇಷ್ಟು ದೊಡ್ಡ ಮಟ್ಟಿಗೆ ಜನ ಹೋಗಿದ್ದಾರೆ, ಅವರು ಅಲ್ಲೇ ಇದ್ದಾರೆ, ಅವರಿಗೆ ಉದ್ಯೋಗ ಸೃಷ್ಟಿ ಆಗ್ಬೇಕು ಅಂತೇಳಿ. ಸೊ ಅದೊಂದು ನನ್ನ ನಿರೀಕ್ಷೆ ಇತ್ತು. ಆ ನಿರೀಕ್ಷೆ ಪ್ರಕಾರ ಇಲ್ಲ. ಎರಡನೇದ್ದು ನನಗೆ ದೊಡ್ಡ ಮತ್ತೊಂದು ಪ್ರಶ್ನೆ ಏನಿದೆ ಅಂತ ಹೇಳಿದ್ರೆ, ನೋಡಿ, ರೈತರು ಸುಮಾರು 2 ತಿಂಗಳಿನಿಂದ ಈ 3 ಕಾಯ್ದೆ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ. ನೂರಾರು ಮಂದಿ ರೈತರು ಈ ಹೋರಾಟದಲ್ಲಿ ಸತ್ರು, ಮತ್ತೆ ಸಾಕಷ್ಟು ಕಷ್ಟ ಅನುಭವಿಸ್ತಾ ಇದ್ದಾರೆ. ಅವರ ಬೇಡಿಕೆ ಇಷ್ಟೇ, ನಮಗೆ ಕನಿಷ್ಠ ಬೆಂಬಲ ಬೆಲೆ ಖಾತರಿಪಡಿಸಿ ಸರ್ಕಾರ ಪ್ರೊಕ್ಯೂರ್ಮೆಂಟ್ ರದ್ದುಗೊಳಿಸಬೇಡಿ, ಅದನ್ನು ಮಾಡಿ, ಮತ್ತೆ ಕನಿಷ್ಠ ಬೆಂಬಲ ಮಾಡಿ. ಸೊ ಅದು ಎರಡೂ ಕೂಡ ಈ ಕಾಯ್ದೆಯಲ್ಲಿ ಇರದಿರೋದ್ರಿಂದ ಈ ಕಾಯ್ದೆಯನ್ನು ರದ್ದುಪಡಿಸಿ ಅಂತೇಳಿ. ಸೊ ಹಾಗಾಗಿ ನಮಗೆಲ್ಲ ಏನು ನಿರೀಕ್ಷೆ ಇತ್ತು ಅಂತ ಹೇಳಿದ್ರೆ, ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ರೈತರು ಅಲ್ಲಿ ದೆಹಲಿಯಲ್ಲಿ ಕೂತಿರುವಾಗ ಬಜೆಟ್ ಅಲ್ಲಿ ಒಂದು ಸಣ್ಣ ಸೂಚನೆ ಆದ್ರೂ ಹೋಗ್ಬಹುದಿತ್ತು ಅಂತೇಳಿ ಈ ದಿಶೆಯಲ್ಲಿ. ಬಟ್ ಹಾಗಿಲ್ಲ, ಏನು ಹೋಗ್ಲಿಲ್ಲ ಅವರಿಗೆ. ಅವರಿಗೆ ರೈತರಿಗೆ ಅಥವಾ ಕೃಷಿ ಕ್ಷೇತ್ರಕ್ಕೆ ಹೆಚ್ಚು ಮಾಡೋ ಬದಲು ತುಂಬಾ ದಿಕ್ಕಲ್ಲಿ ಕಡಿಮೆ ಆಗಿದೆ. ನಿಮಗೆ ಒಂದು ಹೇಳಬೇಕು ಅಂತ ಹೇಳಿದ್ರೆ, ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್, ಕಾರ್ಪೊರೇಷನ್ ಅಂಡ್ ಫಾರ್ಮರ್ಸ್ ವೆಲ್ಫೇರ್ಗೆ ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ಬಾರಿ 8.5% ಕಡಿತ ಬಜೆಟ್ ಅಲೋಕೇಶನ್ ಆಗಿದೆ. ಕಡಿಮೆ ಆಗಿದೆ. ಮತ್ತೊಂದು ಬಾರಿ ಮುಖ್ಯ, ನಿಜವಾಗಿ ನನಗೆ ಸರ್ಕಾರ ಯಾವ ದಿಶೆಯಲ್ಲಿ ಆಲೋಚನೆ ಮಾಡ್ತಂದ್ರೆ ಗೊತ್ತಿಲ್ಲ. ನೋಡಿ, 1-2 ವರ್ಷದ ಹಿಂದೆ PM ಕಿಸಾನ್ ಯೋಜನೆ ಅಂತ ಜಾರಿಗೆ ತಂದ್ರು. ಅದರಲ್ಲಿ ಪ್ರತಿ ಕುಟುಂಬಕ್ಕೆ, ರೈತ ಕುಟುಂಬಕ್ಕೆ 6,000, ವರ್ಷಕ್ಕೆ 6,000 ಕೊಡ್ತಾ ಇದ್ರು. ಸೊ ಈಗ ರೈತರು ಇಷ್ಟೆಲ್ಲ ಕಷ್ಟ ಪಡ್ತಾ ಇದ್ದಾರೆ, ಮತ್ತೆ ಅದರ ಜೊತೆಗೆ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ನಡೆಸ್ತಾ ಇದ್ದಾರೆ. ಅವರನ್ನು ಸಮಾಧಾನ ಪಡಿಸುವ ದೃಷ್ಟಿಯಿಂದ ಕನಿಷ್ಠ 6,000 ಇದ್ದದನ್ನು 9,000, 10,000 ಅಂತ ಹೇಳುವ ಏರಿಸುವ ಒಂದು ಊಹೆ ಇತ್ತು ನನಗೆ. ಮತ್ತೆ ಏರಿಸುವ ಬದಲು ಆಲ್ಮೋಸ್ಟ್ ಆಲ್ PM ಕಿಸಾನ್ ಮೇಲೆ ಮಾಡಿದ ಬಜೆಟ್ ಅಲೋಕೇಶನ್ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ 10,000 ಕೋಟಿಯಷ್ಟು ಕಡಿಮೆ ಆಗಿದೆ. ಕಳೆದ ವರ್ಷ 75,000 ಕೋಟಿ ಮಾಡಿದ್ರು, ಈ ಬಾರಿ 65,000 ಕೋಟಿ. ಅಂದ್ರೆ ಹೆಚ್ಚು ಕಡಿಮೆ 13% ಕಡಿಮೆ ಆಗಿದೆ. ಮತ್ತೊಂದು ನಿಮಗೆ ಜೋಕ್ ಇದು ಹೇಳ್ಬೇಕು ನಿಮಗೆ, ಅಂದ್ರೆ ಒಮ್ಮೊಮ್ಮೆ ನನಗೆ ಅನಿಸ್ತದೆ, ಅಲ್ಲ, ಇಸ್ ಎ ಫ್ಯಾಕ್ಟ್ ಆಲ್ಸೋ. ನಮ್ಮಲ್ಲಿ 2 ಇದೆ, ಒಂದು ಭಾರತ, ಒಂದು ಇಂಡಿಯಾ ಅಂತ ಎಲ್ಲರೂ ಹೇಳ್ತಾರೆ. ಒಂದು 70% ಜನ ನಮ್ಮಲ್ಲಿ ಹೇಗಿದ್ದಾರೆ ಅಂತ ಹೇಳಿದ್ರೆ, ರೈತರು, ಕಾರ್ಮಿಕರು, ಬಡವರು, 3 ಹೊತ್ತಿನ ಊಟಕ್ಕೆ ಪರದಾಡುವವರಿದ್ದಾರೆ. ಮತ್ತೊಂದು 30% ಅನುಕೂಲಸ್ಥರಿದ್ದಾರೆ. ಈ ಬಜೆಟಿನ ಎಷ್ಟು ಓರಿಯೆಂಟೇಷನ್ ಇರೋದು ಆ 30%ಗೆ. ಈ 70%ಗೆ ಹೇಗೆ ಮಂಗ ಮಾಡ್ತಾರೆ ಅಂತ ಹೇಳಿ ನಿಮಗೊಂದು ಉದಾಹರಣೆ ಹೇಳ್ತಾರೆ. ಈಗ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಅಂತ ಕಳೆದ ವರ್ಷನೇ ಕ್ರಿಯೇಟ್ ಮಾಡಿದ್ದಾರೆ. ಅಂದ್ರೆ ಕೋಲ್ಡ್ ಸ್ಟೋರೇಜ್ ಇರಬಹುದು, ಮಾರ್ಕೆಟ್ ಲಿಂಕ್ ಇರಬಹುದು, ಸಣ್ಣ ಪುಟ್ಟ ಇನ್ಫ್ರಾಸ್ಟ್ರಕ್ಚರ್, ಇದನ್ನೆಲ್ಲ ಡೆವಲಪ್ ಮಾಡ್ಲಿಕ್ಕೆ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಅಂತ. ಈ ಫಂಡಿಗೆ ಈ ಸರಿ ಏನು ಮಾಡಿದ್ದಾರೆ ಗೊತ್ತಾ? ಈ ಫಂಡಿಗೆ ದುಡ್ಡಿನಿಂದ ಬರ್ತದೆ ಅಂತ ಹೇಳಿದ್ರೆ, ಸರ್ಕಾರ ಎಷ್ಟು ಕೊಡ್ತದೆ ಅಂತ ಏನು ಬಜೆಟ್ ಅಲ್ಲಿ ಇಲ್ಲ. ಪೆಟ್ರೋಲ್ ಮತ್ತೆ ಡೀಸೆಲ್ ಮೇಲೆ 2.5 ರೂಪಾಯಿ ಮತ್ತೆ 4 ರೂಪಾಯಿ ಸೆಸ್ ಹಾಕಿ ಈ ಫಂಡಿಗೆ ಹಣ ಸಂಗ್ರಹ ಮಾಡ್ತಾ ಇದ್ದಾರೆ. ಇದು ನಿಮಗೆ ಕೆಲವು ಸಾರಿ ಏನೋ ಈ ಡಾಕ್ಟರ್ಗಳೆಲ್ಲ ಆಪರೇಷನ್ ಮಾಡುವಾಗ ಒಂದು ಭಾಗದಲ್ಲಿ ಏನೋ ನಿಮಗೆ ಸಾಕಷ್ಟು ಚರ್ಮನ ಮಾಂಸನ ಇಲ್ಲ ಇದ್ರೆ ಮತ್ತೊಂದು ಭಾಗ ತೆಗೆದು ಹಚ್ತಾರ ನೋಡಿ, ಅದೇ ರೀತಿಯಲ್ಲ ಇದು. ಈ ಪೆಟ್ರೋಲ್ ಡೀಸೆಲ್ ಬೆಲೆ ಇದೇ ರೈತರು ನಾಳೆ ಪಂಪ್ ಆನ್ ಮಾಡ್ಬೇಕಾದ್ರೆ ಡೀಸೆಲ್ ಹಾಕ್ಬೇಕು, ಟ್ರಾಕ್ಟರ್ ಆನ್ ಮಾಡ್ಬೇಕಾದ್ರೆ ಡೀಸೆಲ್ ಹಾಕ್ಬೇಕು, ಟಿಲ್ಲರ್ ಓಡಿಸ್ಬೇಕಾದ್ರೆ ಡೀಸೆಲ್ ಹಾಕ್ಬೇಕು. ಅಂದ್ರೆ ಅವರ ಜೋಬಿನಿಂದಲೇ ತೆಗೆದು ಅವರ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡೋದು. ಅದರ ಜೊತೆಗೆ ಮತ್ತೊಂದು ನಾನು ನೋಡಿದೆ ಇಲ್ಲಿ, ಇದು ಕೂಡ ನಿಮಗೆ ಬಾರಿ ದೊಡ್ಡ ಔದಾರ್ಯ ಪ್ರದರ್ಶನ ಅನ್ನಿಸ್ಬೋದು. ನಾವು ಈಗ ಈ ಫಾರ್ಮರ್ಸ್ ಎಲ್ಲ ನಮಗೆ ಕನಿಷ್ಠ ಬೆಂಬಲ ಬೆಲೆ ಬೇಕು ಅಂತ ಹೇಳಿ ಈ ಬಜೆಟ್ ಅಲ್ಲಿ ಏನು ಘೋಷಣೆ ಮಾಡಿದೆ ಅಂತ ಹೇಳಿದ್ರೆ, ಇದೇ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡಿನಿಂದ 1,00,000 ಕೋಟಿ ಮೊತ್ತವನ್ನು ರಾಜ್ಯದ APMCಗಳು ಬಳಸಿಕೊಂಡು ಕನಿಷ್ಠ ಬೆಂಬಲ ಬೆಲೆ ನೀಡಿ ಕೃಷಿ ಉತ್ಪನ್ನವನ್ನು
ಖರೀದಿಸುವ ಸಲಹೆಯನ್ನು ಈ ಬಜೆಟ್ ನೀಡ್ತದೆ. ಹೌದು 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 ಹೌದು. ಅರ್ಥ ಆಯ್ತಲ್ಲ ನಿಮ್ಗೆ? ಹೌದು. ಅಂದ್ರೆ ಸರ್ಕಾರ ಏನು ಎಕ್ಸ್ಟ್ರಾ ಕೊಡುದಿಲ್ಲ, ಹ್ಮ್ ಇದೇ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡಿನಿಂದ ಹ್ಮ್ ತೆಗೆದು ಫಂಡಿನಿಂದ ತೆಗೆದು ಕೊಡುವಂತದ್ದು. ಹೌದು ಹಾ. ಹೌದು. ಹ್ಮ್ ಹ್ಮ್ ಹಾಗಾಗಿ ಹೇಳ್ಬೋದಲ್ಲ, ನಾವು ನೋಡಿ ಕನಿಷ್ಠ ಬೆಂಬಲನೂ ಕೊಡ್ತಾ ಇದೆ, ಖರೀದಿಸ್ತಾನೆ ಇದ್ದೇವೆ ಅಂತೇಳಿ. ಹ್ಮ್ 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 ಬಟ್ ಯಾರ್ದು ದುಡ್ಡು ಅದಕ್ಕೆ ಬಳಕೆ ಆಗ್ತಾ ಇದೆ? ಹಾ, ಹಾ, ಹಾ. ಹ್ಮ್? ಹ್ಮ್ ಹೌದು, ಎಲ್ಲಿಂದ ದುಡ್ಡು, ಯಾರು ದುಡ್ಡು ಅಂತ. ಹಾ. ಹ್ಮ್ ಹೀಗಾಗಿ ನನಗೆ ಒಟ್ಟಾರೆ ನೋಡಿದ್ರೆ ಹ್ಮ್ ಏನು ಈಗ ಅಗ್ರಿಕಲ್ಚರ್ಗೆ ಏನು ಬಂದಿದೆ ಅಂತ ನನಗೇನು ದೊಡ್ಡ ಬಂದಾಗೆ ಕಾಣುದಿಲ್ಲ ಅಗ್ರಿಕಲ್ಚರ್ ಸೆಕ್ಟರ್ಗೆ. ಈಗ 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 ನೀವು ಮಾತನಾಡ್ತಾ ಇರೋ ಸಂದರ್ಭದಲ್ಲೇ ನಮ್ಮ ಜೊತೆಗೆ ಇವತ್ತು ಪ್ಯಾನಲ್ ನಲ್ಲಿ ಇಬ್ಬರು ರೈತ ಮುಖಂಡರು, ಮತ್ತೆ ಅವರು ಇಬ್ಬರು ಕೂಡ ಮೂಲತಃ ಕೃಷಿಕರೇ. ಅವರು ಅವರು ಹೇಳುವಂತ ವಿಚಾರ ಕೂಡ ರೈತ ಮುಖಂಡರುಗಳಾಗಿ ಅವರು ಏನು ಇದನ್ನು ವಿಶ್ಲೇಷಣೆ ಮಾಡೋ ಕೂಡ ನಮಗೆ ಅಷ್ಟೊಂದು ತೃಪ್ತಿದಾಯಕ ಅಲ್ಲ ಅಂತ ಅವರು ಹೇಳಿರುವಂಥದ್ದು. ನೀವು ಹೇಳಿರುವಂಥ ಏನು PM ಕಿಸಾನ್ ಯೋಜನೆ ಒಂದನ್ನು ಎಸ್ ಅದೊಂದು ನಮ್ಮ ಅಕೌಂಟಿಗೆ ನೇರವಾಗಿ ದುಡ್ಡು ಬಂದು ಬೀಳ್ತಾ ಇತ್ತು. ಬಟ್ ಈ ಬಾರಿ ತುಂಬಾ ಜಾಸ್ತಿ ಮಾಡ್ತಾರೆ ಅಂತ ನಿರೀಕ್ಷೆ ಮಾಡಿದ್ದೆವು, ಜಾಸ್ತಿನೂ ಆಗ್ಲಿಲ್ಲ. ಮತ್ತೆ ಹೌದೌದು, ಮತ್ತೆ ಇನ್ ಟೋಟಲ್ ಆಗಿ ಆ ಒಂದು ಯೋಜನೆಗೆ ಇಟ್ಟಂತ ದುಡ್ಡು ಕೂಡ ಕಳೆದ ಬಾರಿ 75,000 ರೂಪಾಯಿ ನೀವು ಹೇಳಿದ ಅಂಕಿಅಂಶನೇ ಇತ್ತು. ಈ ಸಲ 65,000 ಕೋಟಿ ಮಾಡಿದ್ದಾರೆ. 10,000 ಕೋಟಿ ಕಡಿತ ಆಗಿದೆ ಅಂತ ಅಂದ್ರೆ ರೈತರಾಗಿ ಕೂಡ ಅವರ ಅಭಿಪ್ರಾಯ PM ಕಿಸಾನ್ ಯೋಜನೆ ಮಾತ್ರ ಏನು ಒಟ್ಟು ಇಡೀ ಬಜೆಟ್ ಅಲೋಕೇಶನ್ ನಲ್ಲಿ ಕೃಷಿಗೆ ಪೂರಕವಾದ ಅಥವಾ ಕೃಷಿ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಇರುವಂತ ಎಷ್ಟೋ ಏನು ಅನುದಾನ ಇರಬಹುದು ಅಥವಾ ಅಲೋಕೇಶನ್ ಅಂತ ನಾವೇನು ಹೇಳ್ತೇವೆ, ಅದರಲ್ಲಿ ರೈತರ ಕಿಸೆಗೆ ನೇರವಾಗಿ ಬರುವಂತದ್ದು ಈ ಒಂದು ಏನು PM ಕಿಸಾನ್ ಯೋಜನೆಯಿಂದ ಒಂದು ಮಾತ್ರ ದುಡ್ಡು. ಉಳಿದಂಥದ್ದು ಯಾವುದೂ ಕೂಡ ಅದು ರೈತರಿಗೆ ಸೇರುತ್ತೆ ಅನ್ನೋದನ್ನ ಖಾತ್ರಿ ಮಾಡ್ಲಿಕ್ಕೆ ಆಗುವುದಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಬ್ಯೂರೋಕ್ರಸಿ ಅದನ್ನು ಕಟ್ಟಕಡೆಯ ರೈತನಿಗೆ ತಂದು ಕೊಡುತ್ತಾ ಅನ್ನೋದನ್ನು ಹೇಳಲಿಕ್ಕೆ ಆಗುದಿಲ್ಲ. ನಮ್ಮಲ್ಲಿರೋ ಕರಪ್ಟ್ ವ್ಯವಸ್ಥೆ ಅದು ರೈತರಿಗೆ ತಂದು ಕೊಡುತ್ತಾ ಅನ್ನೋದನ್ನು ನಾವು ಏನು ನಂಬುವುದಿಲ್ಲ ಅಂತ ವಿಶ್ವಾಸ ಇಲ್ಲ ಅನ್ನೋದು ಅವರ ಅಭಿಪ್ರಾಯ. ಇದು ನಾನು ಅಲ್ಲ, ಅದು ಅವರು ಸತ್ಯನೇ. ಮತ್ತೆ ನಾನು ನಿಮಗೆ ಹೇಳಿದೆ ಅಲ್ಲ, ಇಡೀ ಗಿಮಿಕ್ಸ್ ಹೇಗಿದೆ ಅಂತ ಹೇಳಿದ್ರೆ ಜನರಿಂದಲೇ ತೆಗೆದು ಸೆಸ್ ಹಾಕಿ, ಅಂದ್ರೆ ಈಗ 70% ಆದ್ರೆ ಬಹುತೇಕ ನಮ್ಮ ಜನ ರೂರಲ್ ಏರಿಯಾದಲ್ಲೇ ಇದ್ದಾರೆ. ಹೌದು, ಖಂಡಿತ. ಹಾಗಾಗಿ ಪೆಟ್ರೋಲ್ ಡೀಸೆಲ್ ಸೆಸ್ ಅಂತ ಹೇಳಿದ್ರೆ ಅವರ ಜೋಬಿನ ಮೇಲೆ ಒಂದು ದೊಡ್ಡ ಹೊರೆ ಅಲ್ವಾ. ಅವ್ರದ್ದೇ ತೆಗೆದುಕೊಂಡು ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಮಾಡಿ, ಮತ್ತೆ ಅವ್ರದ್ದೇ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ 1 ಲಕ್ಷ ಫಂಡ್ ಬಳಸ್ಕೊಂಡು ಕನಿಷ್ಠ ಬೆಂಬಲ ಬೆಲೆ ನೀಡಿ ಖರೀದಿಸಿ ಅಂತ ಹೇಳೋದೆಲ್ಲ ಎಷ್ಟು ದೊಡ್ಡ ಒಂದು ತಂತ್ರಗಾರಿಕೆ ಅಂತೇಳಿ. ಇದರ ಜೊತೆಗೆ ನಾನು ನಿಮಗೆ ಮತ್ತೊಂದು ವಿಚಾರ ಹೇಳಬೇಕು. ನಾವು ಅಗ್ರಿಕಲ್ಚರ್ ಸೆಕ್ಟರ್ನು ಚರ್ಚೆ ಮಾಡುವಾಗ ಅದು ಕೇವಲ ರೈತರಿಗೆ ಸಂಬಂಧಪಟ್ಟ ವಿಚಾರ ಅಲ್ಲ. ಅದು ನಮ್ಮ 70% ಜನ ಹೇಳಿದಲ್ಲ ನಾನು, ಅಂದ್ರೆ ಖರೀದಿಸಿ ಅನುಭವಿಸಲು ಶಕ್ತಿ ಇಲ್ಲದವರಿಗೆ ಎಲ್ರಿಗೂ ಸಂಬಂಧಪಟ್ಟ ವಿಚಾರ ಅಗ್ರಿಕಲ್ಚರ್ ಸೆಕ್ಟರ್. ಮತ್ತೆ ಅದಕ್ಕೆ ಸಿಗುವ ಸವಲತ್ತು ಅದು ದೊಡ್ಡ ಮಟ್ಟಿಗೆ ಫುಡ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟ ವಿಚಾರ. ಇದು ಆಹಾರ ಭದ್ರತೆಗೆ ಸಂಬಂಧಪಟ್ಟ ವಿಚಾರ. ಈ ಆಹಾರ ಭದ್ರತೆ ಅಂತ ಹೇಳಿದ್ರೆ ಆಕ್ಚುಲಿ ಏನ್ ಮಾಡ್ತಾರೆ ಸರ್ಕಾರ ಅಂತ ಹೇಳಿದ್ರೆ, ಈಗ ಅಕ್ಕಿ, ರಾಗಿ, ಗೋಳಿ, ಜೋಳ ಇಂಥವನ್ನೆಲ್ಲ ಒಂದು 10-25 ರೂಪಾಯಿಗೆ ಕೆಜಿಗೆ ಖರೀದಿಸಿ 2-3 ರೂಪಾಯಿಗೆ ಬಡವರಿಗೆ ಹಂಚ್ತಾ ಇದೆ. ಸೊ ಆ ಮೂಲಕ ಬಡವರೊಂದು ಉಸಿರಾಡುವ ವ್ಯವಸ್ಥೆ ಸರ್ಕಾರ ಮಾಡ್ತಾ ಇದೆ. ಸೊ ಇದಕ್ಕಾಗಿ ಸರ್ಕಾರ ಫುಡ್ ಸಬ್ಸಿಡಿ ನೀಡ್ತಾ ಇದೆ. ಈ ಸಾರಿ ಅದರಲ್ಲಿ ಕೂಡ ಒಂದು ಏನಾಗಿದೆ, ಫುಡ್ ಸಬ್ಸಿಡಿ ಕಳೆದ ವರ್ಷ 1.15 ಲಕ್ಷ ಕೋಟಿ ಇದ್ದದ್ದು ಈ ಸಾರಿ 4.22 ಕೋಟಿಗೆ ಏರಿಕೆ ಆಗಿದೆ. ಅಂದ್ರೆ ಒಂದು 3-4 ಪಟ್ಟು ಏರಿಕೆ ಆಗಿದೆ. ಸೊ ಇದೆಲ್ಲ ಮೇಲ್ನೋಟಕ್ಕೆ ನೋಡುವಾಗ ಈಗ ಸರ್ಕಾರ ಜನರ ಆಹಾರ ಭದ್ರತೆ ಮೇಲೆ ಎಷ್ಟು ವಿನಿಯೋಗ ಮಾಡ್ತಾ ಉಂಟು, ವಿನಿಯೋಗ ಮಾಡ್ತದೆ ಅಂತ ಹೇಳೋ ಚಿತ್ರಣ ಸಿಗ್ತದೆ. ಬಟ್ ಈ ಏರಿಕೆಯಲ್ಲಿ ಬಹುಭಾಗ ಯಾವುದಕ್ಕೆ ಹೋಗ್ತದೆ ಅಂತ ಹೇಳಿದ್ರೆ, ಹಿಂದೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಫುಡ್ ಖರೀದಿಸ್ಲಿಕ್ಕೆ ಜನರ ಸ್ಮಾಲ್ ಸೇವಿಂಗ್ ಫಂಡಿನಿಂದ ಸಾಲ ಮಾಡಿತ್ತು. ಸೊ ಹಾಗಾಗಿ ಈ ಏರಿಕೆಯ ಬಹುಭಾಗ ಆ ಸಾಲವನ್ನು ಸೆಟಲ್ ಮಾಡ್ಲಿಕ್ಕೆ ಹೋಗ್ತಾ ಇದೆ. ಸೊ ಅದೇನು ಹೆಚ್ಚು ಫುಡ್ ಸಬ್ಸಿಡಿ
ಕೊಟ್ಟು ಬಡವರ ಆಹಾರ ಭದ್ರತೆಯನ್ನು ಏರಿಸಲಿಕ್ಕೆ ಹೋಗುವಂಥದ್ದಲ್ಲ. ಇದು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇಂಥ ಕಾಳಜಿ ಈ ಏರಿಕೆಯಲ್ಲಿ ಯಾಕೆ ಕಾಣುದಿಲ್ಲ ಅಂತ ಹೇಳಿದ್ರೆ, ನೋಡಿ ಅಂಗನವಾಡಿಯ ಮಕ್ಕಳಿಗೆ ಪೌಷ್ಟಿಕಾಂಶ ಕೊಡೋದು ಕೂಡ ಫುಡ್ ಸೆಕ್ಯೂರಿಟಿ ಆಕ್ಟ್ ಒಳಗೆ ಬರುವಂತದ್ದು. ಅದರ ಮೇಲೆ 2020-21 ಅಂದ್ರೆ ಕಳೆದ ವರ್ಷದ ಬಜೆಟ್ ಅಲ್ಲಿ 24,557 ಕೋಟಿ ಅಲೋಕೇಟ್ ಮಾಡಲಾಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಈ ಸಾರಿ ನಿಜವಾಗಿ ಜಾಸ್ತಿ ಮಾಡ್ಬೇಕಿತ್ತು. ನಾನು ಹೇಳಿದಲ್ಲ, ಪೆಂಡಮಿಕ್ ಇಂದಾಗಿ ಎಷ್ಟು ಜನ ಉದ್ಯೋಗ ಕಳ್ಕೊಂಡಿದ್ದಾರೆ, ಅಂತವರ ಮಕ್ಕಳಿಗೆ ಪೌಷ್ಟಿಕಾಂಶದ ಅಗತ್ಯ ಜಾಸ್ತಿ ಇದೆ. ಜಾಸ್ತಿ ಮಾಡೋ ಬದಲು ಈ ಸಾರಿ ಅದು 20,105 ಕೋಟಿಗೆ ಇಳಿಕೆ ಆಗಿದೆ. ಅಂದ್ರೆ ಹತ್ತಿರ 4,000 ಕೋಟಿಯಷ್ಟು ಕಡಿಮೆ ಆಗಿದೆ. ಹಾಗಾಗಿ ಫುಡ್ ಸೆಕ್ಯೂರಿಟಿ ಪ್ರಶ್ನೆ ಎಲ್ಲಿದೆ? ಮತ್ತೊಂದು ಅಂಕಿಅಂಶ ನಾನು ನಿಮಗೆ ಕೊಡ್ಬೇಕು. ಈ ಸರ್ಕಾರ ಫುಡ್ ಸೆಕ್ಯೂರಿಟಿ ಬಗ್ಗೆ ವಿಶೇಷ ಆಲೋಚನೆ ಮಾಡಿಲ್ಲ ಅಂತ ಹೇಳಲಿಕ್ಕೆ, ಮಿಡ್ ಡೇ ಮೀಲ್ ಸ್ಕೀಮ್ ನಲ್ಲಿ ಕಳೆದ ವರ್ಷ 12,900 ಕೋಟಿ ಅಲೋಕೇಟ್ ಮಾಡಲಾಗಿತ್ತು. ಬಟ್ ಈ ಬಾರಿ ಅದು 11,500 ಕೋಟಿಗೆ ಇಳಿಕೆ ಆಗಿದೆ. ಸೊ ಅದಕ್ಕಾಗಿ ನನಗೆ ಎಲ್ಲೋ ಅನಿಸ್ತಾ ಇದೆ, ನಾವು ಅಗ್ರಿಕಲ್ಚರ್ ಸೆಕ್ಟರ್ ಬಗ್ಗೆ ಚರ್ಚೆ ಮಾಡುವಾಗ ಇದು ಕೇವಲ ರೈತರ ಪ್ರಶ್ನೆ ಅಲ್ಲ. ಫುಡ್ ಸೆಕ್ಯೂರಿಟಿ ಆಗುದು ರೈತರು ಫುಡ್ ಬೆಳೆದರಿಂದ ಅಲ್ವಾ, ಆಹಾರ ಭದ್ರತೆ ಇರುದು. ಸೊ ಆಹಾರ ಭದ್ರತೆಯನ್ನು ಸರ್ಕಾರ ಶ್ರೀಮಂತರ ಮೇಲೆ ತೆರಿಗೆ ಹಾಕಿ ಆ ತೆರಿಗೆಯ ಮೂಲಕ ಆಹಾರ ಅಂದ್ರೆ ಕನಿಷ್ಠ ಬೆಂಬಲ ಬೆಲೆ ರೈತರಿಗೆ ಕೊಟ್ಟು ಖರೀದಿಸಿ ಹಂಚಿದ್ರೆ ಮಾತ್ರ ಒಂದು ಇನ್ಇಕ್ವಾಲಿಟಿ ಕಡಿಮೆ ಆಗ್ಬಹುದು. ನೀವು ಪ್ರತಿ ಬಾರಿ ಕೂಡ ಬಡವರಿಂದಲೇ ಪರೋಕ್ಷ ತೆರಿಗೆ ಜಾಸ್ತಿ. ಎಲ್ಲಿಯೂ ಈ ಸಾರಿ ನೋಡಿದ್ರಲ್ಲ, ಎಲ್ಲಿಯೂ ತೆರಿಗೆ ಡೈರೆಕ್ಟ್ ಟ್ಯಾಕ್ಸ್ ಇಲ್ಲ, ಕಾರ್ಪೊರೇಟ್ ಟ್ಯಾಕ್ಸ್ ಏರಿಸಲಿಲ್ಲ, ಇನ್ಕಮ್ ಟ್ಯಾಕ್ಸ್ ಏರಿಸಲಿಲ್ಲ. ಅಂದ್ರೆ ಎಲ್ಲವೂ ಇಂಡೈರೆಕ್ಟ್ ಟ್ಯಾಕ್ಸ್ ಮತ್ತೆ ಸಾಲ, ಅದು ಎರಡೂ ಕೂಡ ಬಡವರ ಮೇಲೆ ಹೊರೆ. ಇದನ್ನ ಯಾರು ಕೂಡ ಮೀಡಿಯಾದಲ್ಲಿ ಪೇಪರ್ನಲ್ಲಿ ಚರ್ಚೆ ಮಾಡ್ತಾ ಇಲ್ಲ. ಸೊ ಹಾಗಾಗಿ ನಾನು ಹೇಳ, ಹಿಂದಿನಿಂದಲೇ ನಮ್ಮಲ್ಲಿ ಕೃಷಿಕರಿಗೆ, ಬಡವರಿಗೆ, ಕೂಲಿ ಕಾರ್ಮಿಕರಿಗೆ ಸತತ ಮೋಸ ನಡೀತಾನೆ ಇದೆ. ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ಡೆವಲಪ್ಮೆಂಟ್ ಆಫ್ ಸಮ್, ನಾಟ್ ಡೆವಲಪ್ಮೆಂಟ್ ಆಫ್ ಆಲ್. ಎಲ್ಲರ ಡೆವಲಪ್ಮೆಂಟ್ ಅಲ್ಲ, ಅದು ಸಬ್ಕಾ ವಿಕಾಸ್ ಕೇವಲ ಪೊಲಿಟಿಕಲ್ ಭಾಷಣಕ್ಕೆ ಮಾತ್ರ. ಎಸ್ ಸರ್ ತುಂಬಾ 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 ಚೆನ್ನಾಗಿ ನೀವು ವಿಶ್ಲೇಷಣೆಯನ್ನು ಮುಂದಿಟ್ಟಿದ್ದೀರಿ. ಓಕೆ, ಥ್ಯಾಂಕ್ ಯು. ಅದಕ್ಕಾಗಿ ನಾನು ನಿಮಗೆ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಎಸ್, ನಾನು ಇದು ಡಾಕ್ಟರ್ ಚಂದ್ರ ಪೂಜಾರಿ ಅವರ ವಿಶ್ಲೇಷಣೆ ತುಂಬ ತರ್ಕಬದ್ಧವಾಗಿ ಬಜೆಟ್ನ ಈ ಒಂದು ಅಲೋಕೇಶನ್ ಅನ್ನು ಅವರು ಇಲ್ಲಿ ನಮ್ಮ ಮುಂದಿಟ್ಟಿದ್ದಾರೆ. ನಾವು ಒಂದು ಸಣ್ಣ ಬ್ರೇಕ್ ತಗೊಳ್ತೇವೆ. ಬ್ರೇಕ್ ನಂತರ ನಾನು ಮತ್ತೆ ರೈತ ಮುಖಂಡರ ಜೊತೆಗೆ ಮಾತಾಡ್ತೇನೆ. ಈಗ ಒಂದು ಸಣ್ಣ ಬ್ರೇಕ್. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಎಸ್, ಕೇಂದ್ರ ಬಜೆಟ್ನಲ್ಲಿ ಕೃಷಿಕರಿಗೆ ಏನು ಕೊಡಲಾಗಿದೆ ಈ ವಿಚಾರವಾಗಿ ನಾವು ಮಾತಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ರೈತ ಮುಖಂಡರಾಗಿರುವಂಥ ಓಜಾಳ್ ಪ್ರಕಾಶ್ ಫರ್ನಾಂಡಿಸ್ ಅವರು ಮತ್ತು ಪ್ರೇಮನಾಥ್ ಶೆಟ್ಟಿ ಬಾಳ್ತಿಲ್ ಅವರು ಮಾತಾಡ್ತಾ ಇದ್ದಾರೆ. ಈ ನಡುವೆ ನಮ್ಮ ಜೊತೆಗೆ ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದ ನಿವೃತ್ತ ಪ್ರೊಫೆಸರ್ ಡಾಕ್ಟರ್ ಚಂದ್ರ ಪೂಜಾರಿ ಅವರು ಕೂಡ ನಮ್ಮ ಜೊತೆಗೆ ದೂರವಾಣಿ ಮೂಲಕ ಮಾತನಾಡಿ ಒಟ್ಟು ಆ ಬಜೆಟ್ನ ಕೃಷಿ ಬಜೆಟ್ಗೆ ಸಂಬಂಧಪಟ್ಟ ಹಾಗೆ ಅಥವಾ ರೈತರ ವಲಯಕ್ಕೆ ಮತ್ತು ಬಹುಮುಖ್ಯವಾಗಿ ಅವರು ವಿಶ್ಲೇಷಣೆ ಮಾಡಿದ ಪ್ರಕಾರ ಆಹಾರ ಭದ್ರತೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ಎಲೋಕೇಶನ್ ಆಗಿದೆ ಮತ್ತು ಅವರ ವಿಶ್ಲೇಷಣೆ ಪ್ರಕಾರ ಅದು ಕಳೆದ ಬಾರಿ ನೀಡಿದಷ್ಟು ಅನುದಾನವನ್ನು ಕೊಟ್ಟಿಲ್ಲ. ಮತ್ತು ಎಸ್, ನಾನು ಈ ನಡುವೆ ಇಬ್ಬರು ರೈತರ ಮುಖಂಡರು ಕೂಡ, ಅದು ಪ್ರೇಮನಾಥ್ ಶೆಟ್ಟಿ ಅವರು ಮತ್ತು ಓಜಾಲ್ಡ್ ಅವರು ಕೂಡ ಹೇಳಿದ ಒಂದು ಅಂಶ, ಮೊದಲ ಆರಂಭದಲ್ಲೇ ಕೃಷಿ ವಲಯಕ್ಕೆ ಅದು ಎಷ್ಟೇ ಕೊಟ್ಟರೂ ಕೂಡ ಕೇವಲ ನಮಗೆ ಸದ್ಯಕ್ಕೆ ಇರುವಂಥ ಏನು PM ಕಿಸಾನ್ ಯೋಜನೆಯೊಂದರಲ್ಲಿ ಮಾತ್ರ ಏನು ರೈತರ ಪಾಕೆಟ್ಗೆ ನೇರವಾಗಿ ದುಡ್ಡು ಬರುತ್ತೆ, ಉಳಿದಂತೆ ಯಾವುದು ಕೂಡ ರೈತರಿಗೆ ಅದು ಬರುತ್ತೆ ಅನ್ನೋದು ಅಷ್ಟು ನಾವು ನಿಖರವಾಗಿ ನಿರೀಕ್ಷೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ಎಸ್, ನಾನು ಮತ್ತೆ ಈ ಸಂವಾದ ಮುಂದುವರಿಸುವಾಗ, ಈಗ ನಿಮ್ಮ ಕೃಷಿ ಅಥವಾ ರೈತರ ಹೋರಾಟದಲ್ಲಿ ಕೂಡ ಬಹುಮುಖ್ಯವಾದ ಬೇಡಿಕೆ ಏನು? 3 ಕೃಷಿ ಮಸೂದೆಯನ್ನು ವಾಪಸ್ ಪಡ್ಕೊಳ್ಳಿ, ಜೊತೆಗೆ ಏನು ಕನಿಷ್ಠ ಬೆಂಬಲ ಬೆಲೆಗೆ ಒಂದು ಕಾನೂನಾತ್ಮಕವಾದ ಅದಕ್ಕೊಂದು ಇದು ಕೊಡಬೇಕು ಅಂತ ಅಲ್ವಾ? ಈಗ ಈ ಬಜೆಟ್ನಲ್ಲಿ ಕೂಡ ಏನು ಕನಿಷ್ಠ ಬೆಂಬಲ ಬೆಲೆ ಬಗ್ಗೆ ಒಂದು ರೈತರಿಗೆ ಮನವರಿಕೆ ಆಗುವಂಥ ರೀತಿಯಲ್ಲಿ ಒಂದು ಸರ್ಕಾರ ಸ್ಪಷ್ಟನೆಯನ್ನು ಕೊಟ್ಟಿಲ್ಲ. ಏನು ಹೇಳ್ತೀರಿ ಇದರ ಬಗ್ಗೆ ನೀವು?
ನೋಡಿ MSP ಅನ್ನು ನಮ್ಮ ಈಗ ನಡೆಯುವ ಹೋರಾಟದಲ್ಲಿ ಕೂಡ ಖಡಾಖಂಡಿತವಾಗಿ ನಾವು ಹೇಳಿದ್ದೇವೆ, 3 ಬಿಲ್ ಅನ್ನು ವಾಪಸ್ ತಗೊಳ್ಳಿ, MSP ಅನ್ನು ಕಾನೂನಾತ್ಮಕವಾಗಿ ಜಾರಿ ಮಾಡಿ. ಯಾಕಂದ್ರೆ ಹೇಗೆ ಕಾನೂನಾತ್ಮಕವಾಗಿ ಜಾರಿ ಮಾಡಬಹುದು ಅಂತಂದ್ರೆ, ಈಗ ಅದಕ್ಕೆ ಒಂದು ಕಾನೂನು ಆದ್ರೆ ಯಾರು MSP ಮೇಲೆ ರೇಟ್ ಏನು ಸರ್ಕಾರದ ರೇಟ್ ಫಿಕ್ಸ್ ಏನು ಅಕ್ಕಿಗೆ ಎಷ್ಟು, ಗೋಧಿಗೆ ಎಷ್ಟು, ಭತ್ತಕ್ಕೆ ಎಷ್ಟು, ಜೋಳಕ್ಕೆ ಎಷ್ಟು ಅಂತ ರೇಟ್ ಫಿಕ್ಸ್ ಆದ್ಮೇಲೆ ಅದರ ಕಡಿಮೆ ರೇಟಲ್ಲಿ ಯಾರು ಪರ್ಚೇಸ್ ಮಾಡ್ತಾನೆ ಅವನ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹೂಡಬೇಕು, ಅವನಿಗೆ ದಂಡ ಕಟ್ಟಿಸ್ಬೇಕು, ಅವನಿಗೆ ಜೈಲು ಹಾಕ್ಬೇಕು ಅಂತ ನಿಯಮ ಕಟ್ಟುನಿಟ್ಟಿನ ನಿಯಮ ಜಾರಿ ಆದ್ರೆ ಖಂಡಿತವಾಗಿಯೂ ಅದರಲ್ಲಿ ರೈತರಿಗೆ ಅದರಿಂದ ಲಾಭ ಆಗುತ್ತೆ. ಆದ್ರೆ ಇವರು ಏನ್ ಹೇಳ್ತಾರೆ, ರೈತರಿಗೆ ಒಂದು ಧೈರ್ಯ ಕೊಡೋದು, ಧೈರ್ಯ ನಾನು ಬೆಳೆದಕ್ಕೆ ಕನಿಷ್ಠ ಒಂದು ಬೆಲೆ ಸಿಗುತ್ತೆ ಅಂತ. ನಾವು ಬೆಳೆದ ಬೆಳೆಯ ಭದ್ರತೆ ಅದು. ಈಗ ನೋಡಿ, ನಾವು ಸುಮ್ಮನೆ ಕೇಳ್ತಾ ಇಲ್ಲ, 10 ವರ್ಷದಿಂದ ನಮ್ಗೆ MSP ಕೊಡ್ಲಿಕ್ಕೆ 45 ಕೋಟಿ ರೂಪಾಯಿ ನಮ್ಗೆ ಮೋಸ ಆಗಿದೆ, 45 ಲಕ್ಷ ಕೋಟಿ ರೂಪಾಯಿ. ಅದು ಬರೀ MSP ಇಂದ ವರ್ಷಕ್ಕೆ 4.5 ಲಕ್ಷ ಕೋಟಿ ರೂಪಾಯಿ ನಮ್ಗೆ ಇವತ್ತು ವಂಚನೆ ಆಗ್ತಾ ಇದೆ. MSP ಇಂದ ರೈತನಿಗೆ ವಂಚನೆ ಹೋಗೋ ದುಡ್ಡು, ಅದು ನಮ್ಗೆ ಬರ್ಬೇಕಾದ ದುಡ್ಡು. ಅದು ನಾನು ಹೇಳ್ತೇನೆ, ಇವತ್ತು ಅಕ್ಕಿಗೆ 40 ರೂಪಾಯಿ ಇದೆ, ಒಳ್ಳೆ ಅಕ್ಕಿಗೆ 42 ರೂಪಾಯಿ ಇದೆ, ಜಾಸ್ತಿ ಕೂಡ ಇದೆ. ಸೋನಾ ಮಸೂರಿಗೆಲ್ಲ 70-75 ರೂಪಾಯಿ ಇದೆ. ಆದ್ರೆ ರೈತನ ಕೈಯಲ್ಲಿ ಎಷ್ಟಕ್ಕೆ ಖರೀದಿ ಮಾಡ್ತಾರೆ? ರೈತನ ಕೈಯಲ್ಲಿ ಭತ್ತವನ್ನು ಖರೀದಿ ಮಾಡುವಾಗ ಬಹುಶಃ 1800 ರೂಪಾಯಿ. ಇವ್ರು ಹೇಳ್ತಾರೆ ಬರೇ ಹೋರಾಟದಲ್ಲಿರೋ ದಳ್ಳಾಳಿಗಳು ಅಂತ ಹೇಳ್ತಾರೆ. ಈಗ ನೋಡಿ, ಮೊನ್ನೆ ಒಬ್ರು ನಂಗೆ ಸಿಕ್ಕಿದ್ರು, ಅವರ ನಮ್ಮ ಉತ್ತರ ಕರ್ನಾಟಕ ಭಾಗದವರು, ಅವರಲ್ಲಿ ಕ್ಯಾರೆಟ್ ಬೆಳೆದಿದ್ದಾರಂತೆ. ನೀವು 10 ರೂಪಾಯಿ ಕೊಡಿ ಕೆಜಿಗೆ ಸ್ವಾಮಿ, 8 ರೂಪಾಯಿ ಕೊಡಿ, ನೀವು ಕೊಂಡೋಗಿ ಅಂತ ಹೇಳ್ತಾ ಇದ್ದಾರೆ ಇವರು. ನೋಡಿ, ಈಗ ನೋಡಿ ಮಾರ್ಕೆಟ್ ಅಲ್ಲಿ ನಾನು ನಿನ್ನೆ ಕೇಳಿದೆ 60 ರೂಪಾಯಿ ಕ್ಯಾರೆಟ್. ಹಾಗಾದ್ರೆ ಅದನ್ನ ಮಧ್ಯದಲ್ಲಿ ಯಾರು ತಿಂತಾನೆ? ಅದೇನು ಸ್ವಾತಂತ್ರ್ಯ ಅಂತ ಹೇಳ್ತಾ ಇದ್ದಾರೆ, ಯಾರು ತಿಂತಾನೆ ಅದನ್ನು? ರೈತರಿಗೆ ಸ್ವಾತಂತ್ರ್ಯ ಬಂತು ಅಂತ ಹೇಳ್ತಾ ಇದ್ದಾರೆ. ಎಸ್, ಇದು ಪ್ರೇಮನಾಥ್ ಶೆಟ್ಟಿ ಅವರೇ, ಒಟ್ಟಾರೆಯಾಗಿ ಈ ವರ್ಷದ 20-21ನೇ ಬಜೆಟ್ ನಮಗೆ ರೈತ ಸಮುದಾಯಕ್ಕೆ ಹಾಗೂ ಕೃಷಿ ಕೂಲಿ ಕಾರ್ಮಿಕರಿಗೆ ಇದೊಂದು ಕನ್ನಡಿ ಒಳಗಿನ ಗಂಟು ತರ ಆಗಿದೆ. ಇದು ನಮ್ಮ ಕೈಗೆ ತಲುಪುವಂಥದ್ದಲ್ಲ. ಪ್ರಧಾನಮಂತ್ರಿ ಕೊರೋನಾ ಸಂಕಷ್ಟ ಸಮಯದಲ್ಲಿ ಒಂದು 20 ಲಕ್ಷ ಕೋಟಿಯ ಬಜೆಟ್ ಮಾಡಿದ್ರು, ಅದು ಇದೇ ರೀತಿಯ ಬಜೆಟ್. ಅದು ಯಾರಿಗೂ ಇನ್ನೂ 1 ರೂಪಾಯಿ ಪ್ಯಾಕೇಜ್ ಘೋಷಣೆ ಮಾಡಿದ್ರು. ಆ ಪ್ಯಾಕೇಜ್ ಅಲ್ಲಿ ಅದಾನಿ ಗ್ರೂಪ್ಗೆ ಒಂದು 1.5 ಲಕ್ಷ ಕೋಟಿ ಹೋಗಿದೆ ಸಬ್ಸಿಡಿ ಲೆಕ್ಕದಲ್ಲಿ. ಅದು ಬಿಟ್ರೆ ರೈತನ ಖಾತೆಗೆ ಒಂದೇ 1 ರೂಪಾಯಿ ಬಂದಿಲ್ಲ. ಕೃಷಿ ಕೂಲಿ ಕಾರ್ಮಿಕರ ಕಟ್ಟಕಡೆಯ ಏನು ಜನ ಇದ್ದಾರೆ ಅವರಿಗೆ 1 ರೂಪಾಯಿ ಪ್ಯಾಕೇಜ್ ಅಲ್ಲಿ ಬಂದಿಲ್ಲ. ಕೊರೋನಾ ಟೈಮ್ ಅಲ್ಲಿ ವಿಶೇಷ ಪ್ಯಾಕೇಜ್ 20 ಲಕ್ಷ ಕೋಟಿ ಘೋಷಣೆ ಮಾಡಿದೆ. ಅದು 1 ರೂಪಾಯಿ ಜಾರಿ ಆಗಿಲ್ಲ. ಅದರಂತೆ ಈ ಬಜೆಟ್ ನಾವು ಭಾವಿಸಿದ್ವಿ, ಇದು ಕೂಡ ಕನ್ನಡಿಯೊಳಗಿನ ಗಂಟು ಅಂತ ಭಾವಿಸಿದ್ವಿ. ಕಟ್ಟಕಡೆಯ ಜನಕ್ಕೆ ಇದು ಸಿಗುವಂತದ್ದಲ್ಲ ಇದು. ಈಗ ಈಗ ರೈತರಾಗಿ ಈಗ ಅಲ್ಲಿ ಆಮೇಲೆ ನಮ್ಮ ಪ್ರಧಾನಿ ಅವರು ಹೇಳ್ತಾರೆ ನಾವು ವಿಶ್ವಗುರು ಆಗಿ ಹೋಗ್ತೀವಿ ಅಂತ. ಪಕ್ಕದ ರಾಜ್ಯ ಅಮೆರಿಕ ಕಂಪೇರ್ ಮಾಡಿದ್ರೆ ನಾವು ಅಲ್ಲಿ 38 ಲಕ್ಷ ಕೋಟಿ ಜನ ಇರೋದು, 38 ಲಕ್ಷ ಕೋಟಿ. ನಮ್ಮಲ್ಲಿ ಇರೋದು 128 ಅಂಕಿಅಂಶಗಳ ಪ್ರಕಾರ 128 ಕೋಟಿ ಜನ ಇದೆ. 128 ಕೋಟಿ ಜನರಿಗೆ ಇವರು ಯೋಜನೆ ತಂದ ಬಜೆಟ್ ಏನಂದ್ರೆ 32 ಲಕ್ಷ ಕೋಟಿ. ಅದೇ ಅಮೆರಿಕದ ಬಜೆಟ್ 400 ಲಕ್ಷ ಕೋಟಿ. ಅವರು ಬರೀ ರಕ್ಷಣಾ ಇಲಾಖೆಗೆ 150 ಕೋಟಿನ ಮೀಸಲಿಟ್ಟಿದ್ದಾರೆ. ನಮ್ಮ ರಕ್ಷಣಾ ಇಲಾಖೆಗೆ 8 ಕೋಟಿ ಇಟ್ಟಿದ್ದಾರೆ ಈ ಬಜೆಟ್ ಅಲ್ಲಿ. ಅದರಿಂದಾಗಿ ನಾವು ವಿಶ್ವಗುರು ಆಗ್ತೀವಿ, ವಿಶ್ವದ ದೊಡ್ಡಣ್ಣ ಆಗ್ತೀವಿ ಅನ್ನೋದು ಅದೆಲ್ಲ ಭ್ರಮೆ. ಸುಮ್ಮನೆ ಬೂಟಾಟಿಗೆ ಹೇಳ್ಬೋದು ಹೊರತು ಅಮೆರಿಕಾಗೆ ಕಂಪೇರ್ ಮಾಡಕ್ಕೆ ನಮ್ಮ ಭಾರತನ ಆಗೋದೇ ಇಲ್ಲ. ನಮ್ಮ ದೇಶದ ಸ್ಥಿತಿಗತಿ ಹೇಗಿದೆ ಅಂತ ನೀವೇ ನೋಡ್ತಾ ಇದ್ದೀರಿ. ಭ್ರಷ್ಟಾಚಾರ ತುಂಬೋಗಿದೆ. ಯಾವುದೇ ಬಜೆಟ್ ಅಲ್ಲಿ ಯಾವುದೇ ಅನುದಾನಗಳು ಘೋಷಣೆ ಆದ್ರೂ, ಯಾವ ವಿಭಾಗಕ್ಕೂ ಆದ್ರೂ ಕೂಡ ಅದು ಸಮರ್ಪಕವಾಗಿ ಅದು ವಿನಿಯೋಗ ಆಗುತ್ತಾ ಇಲ್ಲ. ಅದು ಬೇಸರದ ಸಂಗತಿ. ಈಗ 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 ಇಲ್ಲಿ ಡಾಕ್ಟರ್ ಚಂದ್ರ ಪೂಜಾರಿ ಅವರು ಮಾತಾಡೋ ಸಂದರ್ಭದಲ್ಲಿ ಕೂಡ ಬಂತು, ಪೆಟ್ರೋಲ್ ಡೀಸೆಲ್ ಆ ಮೂಲಕ ಸೆಸ್ ಸಂಗ್ರಹ ಮಾಡುವಂಥದ್ದು ಅಂತ. ಎಸ್, ನಾನು ರೈತರಾಗಿ ನಿಮ್ಮ ಹತ್ರ ಕೇಳುವಂಥದ್ದು, ಈಗ ಪೆಟ್ರೋಲ್ ಮತ್ತು ಡೀಸೆಲ್ ರೇಟ್ ಬಗ್ಗೆ ಏನ್ ಹೇಳ್ತೀರಿ? ಅಲ್ಲ, ಇವ್ರದೇ ಪಕ್ಷದ ಸುಬ್ರಹ್ಮಣ್ಯ ಸ್ವಾಮಿ ಅವರು ಮೊನ್ನೆ ಒಂದು ಟ್ವೀಟ್ ಮಾಡಿದ್ರು, ಅಂತೂ ರಾವಣ ರಾಜ್ಯದಲ್ಲಿ ಎಷ್ಟಿದೆ, ರಾಮ ರಾಜ್ಯದಲ್ಲಿ ಎಷ್ಟಿದೆ ಅಂತ ಹೇಳಿದ್ರು. ಅಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ರಾಜ್ಯಸಭಾ ಸದಸ್ಯರು ಹೇಳಿದ್ರು, ರಾವಣ ರಾಜ್ಯ ಅಂದ್ರೆ ಶ್ರೀಲಂಕಾ ರಾಜ್ಯ ದೇಶದಲ್ಲಿ ಎಷ್ಟಿದೆ, ಭಾರತ ದೇಶದಲ್ಲಿ ಎಷ್ಟಿದೆ ಅಂತ ಸ್ಪಷ್ಟವಾಗಿ ಅವರೇ ಹೇಳಿದ್ದಾರೆ ಇದರ ಬಗ್ಗೆ. ನೋಡಿ, ಇವತ್ತು ಕಳೆದ ಹಿಂದಿನ UPA ಸರ್ಕಾರ ಇರುವಾಗ ಏನು ಎಕ್ಸೈಸ್ ಡ್ಯೂಟಿ ಎಷ್ಟಿತ್ತು? 9.21 ಪರ್ ಲೀಟರ್ ಇತ್ತು. ಈಗ 32.98 ಇದೆ. ಅಂದ್ರೆ ಎಷ್ಟು ಹೆಚ್ಚಿಗೆ ಆಯ್ತು? 23.77 ಜಾಸ್ತಿ ಆಯ್ತು. ಬರೇ ಎಷ್ಟು? 7 ವರ್ಷದಲ್ಲಿ. ಇದು ಪೆಟ್ರೋಲ್ ಬೆಲೆ. ಡೀಸೆಲ್ ವಿಚಾರದಲ್ಲಿ UPA ಸರ್ಕಾರ ಇರುವಾಗ 3.45 ಇತ್ತು ಎಕ್ಸೈಸ್ ಡ್ಯೂಟಿ. ಇವತ್ತು ಎಷ್ಟಿದೆ? 31.84 ಜಾಸ್ತಿ ಆಗಿದೆ. ಈಗ ಏರಿಕೆ ಆಗಿದೆ. ಅದರಲ್ಲಿ ನೋಡಿ ಡಿಫ್ರೆನ್ಸ್ ಎಷ್ಟು? 28 ರೂಪಾಯಿ.
ಎಲ್ಲಿ ಹೋಯ್ತು ಸ್ವಾಮಿ? ಇಷ್ಟೆಲ್ಲ ಹಾಕಿದ್ರು ಕೂಡ ಹಾ. UPA ಸೆಕೆಂಡ್ ಮನಮೋಹನ್ ಸಿಂಗ್ 2013 ಸರ್ಕಾರದಲ್ಲಿದ್ದಾಗ ನಮ್ಮ ದೇಶದ ಸಾಲದ ಮೊತ್ತ ಇದ್ದಿದ್ದು ಬರೀ 63,000 ಕೋಟಿ. ಇವತ್ತು 1,20,000 ಕೋಟಿಗೆ ಏರಿಕೆ ಆಗಿದೆ. ಆಗ ನೋಡಿ 110 ಮೇಲೆ ಇತ್ತು ಪರ್ ಡಾಲರ್, ಬ್ಯಾರಲ್ಗೆ. ಈಗ 45 ರೂಪಾಯಿ ಇದೆ, $45 ಇದೆ. ಹೌದು, ಸಾಲದ ಹೊರೆ ಜಾಸ್ತಿ ಆಗ್ತಾ ಇದೆ. ನೋಡಿ ಎಷ್ಟು ಇದು ಅಗಲದೊರಡೆ ಮಾಡ್ತಾ ಇದ್ದಾರೆ. ರೈತರು ಆಗಿರ್ಬೋದು, ದಲಿತರು ಆಗಿರ್ಬೋದು, ಕಾರ್ಮಿಕರು ಆಗಿರ್ಬೋದು, ಕಟ್ಟ ಕಡೆಯ ನಾಗರಿಕರು ನಾವು ಭಾರತೀಯರು, ಕಟ್ಟ ಕಡೆ 70% ಏನು ಜನರು ನಾವು ಏನು ಬಡತನದಿಂದ ಬಡತನ ರೇಖೆಗಿಂತ ಕೆಳಗೆ ಅವ್ರಿಗೆ ಇವತ್ತು ದೊಡ್ಡ ಮಟ್ಟದ ಮೋಸ ವಂಚನೆ ನಡೀತಾ ಇದೆ. ಅವರ ಈಗ ನಾವು ಸಂವಾದವನ್ನು ಸಮಾಪನ ಮಾಡ್ತಾ ಇದ್ದು ಸಮಯ ಆಗ್ತಾ ಬಂದಿದೆ. ಈ ನಡುವೆ ರೈತ ಹೋರಾಟ ದಿಲ್ಲಿಯಲ್ಲಿ ಇನ್ನಷ್ಟು ತೀವ್ರವಾಗಿ ನಡೀತಾ ಉಂಟು. ಏನು ಅಪ್ಡೇಟ್ ಇದೆ ನಿಮ್ಮ ಹತ್ರ? ಖಂಡಿತವಾಗಿ ಈ ಹೋರಾಟ ನೋಡಿ, ನಾವು ಹೇಳಿದಾಗೆ ಇದು 2024 ಚುನಾವಣೆವರೆಗೆ ಕೂಡ ಇದು ಮುಂದೋಗಬಹುದು. ಯಾವುದೇ ಕಾರಣಕ್ಕೂ ನಮ್ಮ ರಾಷ್ಟ್ರೀಯ ಮುಖಂಡರುಗಳು ಏನು ಅಖಿಲ ಭಾರತ ಏಕ್ತಾ ಮೋರ್ಚಾದ ಮುಖಂಡರುಗಳು ಎಲ್ಲರೂ ಈ ವಿಚಾರದಲ್ಲಿ ಏನು ಒಂದೇ ಸ್ಪಷ್ಟವಾದ ಮಾತುಗಳನ್ನು ಹೇಳಿದ್ದಾರೆ. ಈ 3 ಬಿಲ್, ಈ ಕಪ್ಪು ಕಾನೂನುಗಳನ್ನು ಪಡ್ಕೊಂಡು ನಾವು ಹೋಗ್ತೇವೆ. ಅದೇ ರೀತಿ MSP ಗೆ ಕಾನೂನಾತ್ಮಕವಾಗಿ ಜಾರಿ ಮಾಡಬೇಕು MSP ಅನ್ನು. ಅದೇ ರೀತಿ ಸ್ವಾಮಿನಾಥನ್ ಆಯೋಗದ ರಿಪೋರ್ಟ್ C2+50 ಏನಿದೆ ಅದನ್ನು ಜಾರಿ ಮಾಡಬೇಕು. A2+FL ಅಲ್ಲ, C2+50 ಜಾರಿ ಮಾಡಿ ನಾವು ಹೋಗುದು. ಪ್ರೇಮನಾಥ್ ಅವರೇ, ರೈತರ ಹೋರಾಟ ಕೊನೆಯದಾಗಿ ರೈತರ ಹೋರಾಟ ಇದು ದೇಶದಲ್ಲಿ ನೀವು ಕಂಡಿದ್ದೀರಿ, ಚಾರಿತ್ರಿಕ ಹೋರಾಟ. ನಾವು ನಿರಂತರ ಇದೇ ಚಾನಲ್ ಅಲ್ಲಿ ನಾವು ಚರ್ಚೆಗಳು ಮಾಡ್ತಾ ಇದ್ದೀವಿ. ಈ ಹೋರಾಟ ಇವರು ಈ 3 ರೈತರ ಮರಣ ಶಾಸನ ಏನು ಬರೆಯಕ್ಕೆ ಹೊರಟಿದ್ದಾರೆ, ಈ ಕಾನೂನಿನಿಂದ ಇವರು ವಾಪಸ್ ಬರದೇ ಇದ್ರೆ ನಮ್ಮ ಪ್ರತಿಭಟನೆ ಇನ್ನಷ್ಟು ಗಟ್ಟಿ ಆಗ್ತದೆ. ಆಮೇಲೆ ಅಲ್ಲಿಂದ ಕದಲುವ ಪ್ರಶ್ನೆನೇ ಇಲ್ಲ, ನಾವು ಎಲ್ಲಿ ಬಿಟ್ಟು ಕದಲುವುದಿಲ್ಲ. ಇವರು 3 ಕಾಯ್ದೆಗಳನ್ನು ವಾಪಸ್ ತೆಗಿಬೇಕು. ಆಮೇಲೆ ಸ್ವಾಮಿನಾಥನ್ ವರದಿ ಪ್ರಕಾರ MSP ಶಾಸನಾತ್ಮಕವಾಗಿ ರಚನೆ ಆಗಬೇಕು. ಬೇರೆ ನಮ್ಗೆ ತಕರಾರಿಲ್ಲ, ನಾವು ಅಲ್ಲಿಂದ ಹೊರಡಕ್ಕೆ ರೆಡಿ ಇದೀವಿ ಅಂತ ಮೊದಲು ಹೇಳಿದೀವಿ. ಇವತ್ತು ಇದಕ್ಕೆ ಬದ್ಧವಾಗಿದ್ದೀವಿ ನಾವು. ಥ್ಯಾಂಕ್ ಯು. ಇದು ಈ ದಿವಸ ಏನು ಕೇಂದ್ರದ ಬಜೆಟ್ನಲ್ಲಿ ಕೃಷಿ ವಲಯಕ್ಕೆ ನೀಡಿದಂಥ ಅಲೋಕೇಶನ್ ಬಗ್ಗೆ ನಾವು ಮಾತಾಡಿದ್ದು. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಇಷ್ಟು ಹೊತ್ತು ಭಾಗಿಯಾಗಿ ಮಾತನಾಡಿದಂಥ ಒಸ್ವಾಲ್ಡ್ ಪ್ರಕಾಶ್ ಫರ್ನಾಂಡಿಸ್ ಅವರಿಗೆ, ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ರೈತ ಸಂಘ, ನಾನು ಒಸ್ವಾಲ್ಡ್ ಅವರಿಗೆ ಪ್ರೀತಿಯ ಧನ್ಯವಾದ ಸಮರ್ಪಣೆ. ನಮಗೂ ಕೂಡ ಧನ್ಯವಾದ ಸರ್. ನಮಗೆ ಈ ಜಿಲ್ಲೆಯಲ್ಲಿ ಇವತ್ತು ನಿರಂತರವಾಗಿ ರೈತರ ಪರವಾದ ಧ್ವನಿಯನ್ನು ತಾವೇನು ನಮ್ಮನ್ನು ಕರೆದು ಚರ್ಚೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಅದಕ್ಕೋಸ್ಕರ V4ನ ಎಲ್ಲ ಈ ಕುಟುಂಬದ ಸದಸ್ಯರಿಗೆ ನಾನು ನಿಮಗೂ ಕೂಡ ಧನ್ಯವಾದ. ಪ್ರೇಮನಾಥ್ ಶೆಟ್ಟಿ ಅವರೇ, ನಿಮಗೆ ಕೂಡ ನಾನು ಪ್ರೀತಿಯ ಧನ್ಯವಾದ ಸಮರ್ಪಣೆ ಮಾಡ್ತಾ ಇದ್ದೇನೆ. ನಮಗೂ ಕೂಡ ಥ್ಯಾಂಕ್ ಯು. ಇದು ಕೇಂದ್ರದ ಬಜೆಟ್ನಲ್ಲಿ ಕೂಡ ಬಹುಮುಖ್ಯವಾಗಿ ರೈತರ ಅನ್ನದಾತರಿಗೆ ಏನು ಕೊಟ್ಟಿದ್ದಾರೆ, ಏನು ಕೊಡಬೇಕಾಗಿತ್ತು ಅನ್ನೋ ಬಗ್ಗೆ ಇವತ್ತಿನ ಸಂವಾದ. ನಮಸ್ಕಾರ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್.